ಐಸನ್ನೆಯಲ್ಲಿ ಕಳೆಯುವುದು ನೋಡು. ಇವರೆಲ್ಲ ಹಾಗೆ ಅಂತೆ. ಹೌದಾ? ಕಂಬಕ್ಕೆ ಸೀರೆ ಉಟ್ಟಿದ್ರು ಸಾಕು ಅದನ್ನೇ ಕಂಡು ಆಸೆ ಪಡುವವರಂತೆ. ಈಗ ನಮ್ಮ ಗತಿ ಇವಳು ಹಾಗೆ ಇರಬೇಕು. ನಾವು ಮೊದಲೇ ಹೇಗೂ ಬಂದಿದ್ದೀವಲ್ವಾ, ಹಾಗೆ ಅವನಿಗೆ ಕಣ್ಣಿಗೆ ಕಾಣದಂತೆ ಅದೃಶ್ಯರಾಗಬೇಕು. ಅವನ ಕಣ್ಣು ಕೈಗೆ ಸಿಗಬಾರದು. ನಾವು ಹೋಗುವುದೇ ಇಂದು ವದನೆಯರ ಕಂದರ ಕಾಣದೆ ಸಿಂಧು ವಸನಾಧೀಶನು ಮರುಗಿ. ಇಂದು ವದನೆಯರ ಕಂದರ ಕಾಣದೆ ಇಂದು ವಸನಾಧೀಶನು ಮರುಗಿ. ಕುಂದುತ್ತ ವಿರಹದಿ ನೊಂದು ವಿಶೇಷಿತ ಹರ ಕೋಪನು ಕರಗಿ. ಇಂದು ವದನೆಯರ ಕಂದರ ಕಾಣದೆ ಸಿಂಧು ವಸನಾಧೀಶನು ಮರುಗಿ. ಕೈಗೆ ಸಿಕ್ಕಿದ ತುತ್ತು ಬಾಯಿಗಿಲ್ಲ ಅಂತಾಗಿ ಹೋಯ್ತಲ್ಲ. ಬಾಯಾರಿದ ನಾನು ಇನ್ನೇನು ಕೊಡವನ್ನು ಕೆಳಗಿಳಿಸಿ ನೀರನ್ನು ಸೇದಿ ಕುಡಿಯೋಣ ಅಂತ ಬಂದ ತಂಬಿಗೆ ಕೈ ಕೊಡುವ ಹೊತ್ತಿನಲ್ಲಿ ಕೆಳೆಯುವುದಕ್ಕೆ ಸಹಕಾರ ಮಾಡಿದ ಹಗ್ಗ ತುಂಡಾಗಿ ತಂಬಿಗೆ ಕೆಳಗೆ ಬಿದ್ದ ಹಾಗಾಯಿತಲ್ಲ. ಜೀವನದಲ್ಲಿ ಇದು ತನಕ ಯಾವ ಹೆಣ್ಣನ್ನು ನೋಡಿ ನನ್ನ ಮನಸ್ಸು ಹೀಗೆ ಆಗ್ರಹ ಪಟ್ಟದ್ದಿಲ್ಲ, ಸೋತು ಸೊರಗಿದ್ದಿಲ್ಲ. ಆದ್ರೆ ಇವಳನ್ನು ಕಂಡ ಆ ಕ್ಷಣದಿಂದ ಬೇಕು ಬೇಕು ಎನ್ನುವಂತ ಹಂಬಲ ಹೆಚ್ಚಾಗ್ತಾ ಇದೆ. ಯಾರುಗಳು, ಎಲ್ಲಿಯವಳು, ಏನು ಹೆಸರು, ಹೇಗೆ ಇವಳನ್ನು ಕಾಣುವುದು? ಒಂದು ನೆನಪಾಗ್ತದೆ ನನಗೆ. ಮಹಾಮಾಯಾವಿನಿ ರಕ್ತಕೇಶಿ. ಹೌದು, ಒಂದು ಕಾಲದಲ್ಲಿ ನನ್ನ ಅಡಿಯಾಳಾಗಿ ನನ್ನ ಕೈಕರ್ಯ ಏನಿದ್ರು ಮಾಡಿಕೊಡ್ತೇನೆ ಸೇವಾ ರೂಪದಲ್ಲಿ ಅಂತ ಹೇಳಿ ಶರಣಾಗತಿಯನ್ನು ಹೊಂದಿದವಳು. ನೋಡುವ ಅವಳನ್ನೇ ನಾನು ವರಿಸಿದ್ದೇನೆ. ಅದೊಂದು ಕೈಯಲ್ಲಿ ಹಿಡಿಯದೇ ಇದ್ರೆ ನಿಮಗೆ ಮಾತಾಡ್ಲಿಕ್ಕೆ ಆಗುದು ಅಲ್ಲ, ಅದು ಬೇಕು ಅಂತ. ರುದ್ರಕೋಪ ಆ ದಿವಸ ಕೋಪದಲ್ಲಿ ಮಾತಾಡಿದವರು ಈ ದಿವಸ ಚಿಂತೆಯಲ್ಲಿ ಮಾತನಾಡ್ತಾ ಸರಿ. ಆ ದಿವಸದ ರೇಖೆ ಬೇರೆ, ಈ ದಿವಸದ ರೇಖೆ ಬೇರೆ. ಯಾಕೆ ನಿನ್ನ ಮುಖದಲ್ಲಿ ಚಿಂತೆ? ನಿನ್ನನ್ನು ನೋಡುವಾಗ ಆನನ ಕುಂದು ಹೋಗಿದೆ. ಏನೋ ಬೇಕು ಎನ್ನುವಂತ ರೀತಿಯಲ್ಲಿ ನಿನ್ನ ಆನದಲ್ಲಿ ಕಲೆಗಳಿತ್ತು. ಹೌದು ಹೌದು. ಯಾಕೆ ಅದು? ಏನಾಯಿತು ನಿನಗೆ? ಸದಾಶಿವ ಸದಾಶಿವ ಲಾಲಿ ಪುದುಗಳ ಬಾಲಗೆ ಇವ ಬಾಳ ಚಿಂತೆಗಳ. ಅಮ ಹೃದಯಾಲಯದೊಳ ಶೂಲನಂದದ
ಒಬ್ಬಾಕೆ ಸರ್ವಾಂಗ ಸುಂದರಿ ಮಣಿಯನ್ನು ಕಂಡೆ. ಓಹೋ ಮಾರನರಗಿಣಿಯನ್ನು ಹೋಲುವ ಆ ಚತುರೆಯೊಬ್ಬಳನ್ನು ನೋಡಿದ ಮೇಲೆ ನಿದ್ದೆಯಲ್ಲಿ ಕಂಡದ್ದು ಆಗ ಎತ್ತರದಲ್ಲಿ ಅವಳನ್ನು ಮಾತಾಡಿಸಬೇಕು ಅಂತ ಹತ್ತಿರ ಸಾರಿದಾಗ ಅದೃಶ್ಯಳಾಗಿ ಹೋದಳು. ಯಾವ ಊರಿನವಳು, ಏನವಳ ಹೆಸರು, ಯಾಕೆ ಬಂದಿದ್ದಾಳೆ, ಅವಳನ್ನ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾವ ವಿಚಾರವೂ ನನ್ನ ತಲೆಗೆ ಹೊಳೆಯುತ್ತಾ ಇಲ್ಲ. ಅವಳಲ್ಲಿ ಕೇಳಲಿಲ್ಲ ನೇರವಾಗಿ. ಕೇಳುವುದಕ್ಕೆ ಹೋಗುವಾಗಲೇ ಅದೃಶ್ಯಳಾಗಿ ಹೋಗಿದ್ದಾಳೆ. ಅದೃಶ್ಯಲಾಗಿ ಹೋಗಿ ಆಯ್ತಾ? ಹೆಣ್ಣಿನ ಬಗ್ಗೆ ತಿಳಿಬೇಕು ಅಂತಾದ್ರೆ ನೀನು ಹೆಣ್ಣೇ ಹೌದಲ್ಲ, ನಾನು ಹೆಣ್ಣೆ ಹೌದಲ್ಲ? ಸಂಶಯ ಉಂಟಾ? ಸಂಶಯ ಅಂತಲ್ಲ, ಹೆಣ್ಣಿಗೆ ಹೆಣ್ಣನ್ನು ಹುಡುಕುವುದಕ್ಕೆ, ಹೆಣ್ಣಿಗೆ ಹೆಣ್ಣಿನ ಮನಸ್ಸನ್ನು ತಿಳಿಯುವುದಕ್ಕೆ ಬಹಳ ಕಷ್ಟ ಆಗ್ಲಿಕ್ಕಿಲ್ಲ, ಬಹಳ ಕಷ್ಟ ಆಗ್ಲಿಕ್ಕಿಲ್ಲ. ಹಾಗಾಗಿ ನಿನ್ನನ್ನು ನಾನು ನೆರವೇರಿಸಿದ್ದು. ಹೆಣ್ಣಾಗಿ ಹೆಣ್ಣನ್ನು ಬೆಳ್ಳವಲೊಪ್ಪಳು ಹೆಣ್ಣು ನಾನು. ಹೌದು, ಹೇಗೂ ಆದೀತು. ನನ್ನ ಸಾಮರ್ಥ್ಯವನ್ನು ಈಗಾದ್ರೂ ನೀನು ತಿಳಿದುಕೊಂಡೆ ಅಲ್ಲ? ಖಂಡಿತ. ಆ ದಿವಸ ನನ್ನ ಸಾಮರ್ಥ್ಯವನ್ನು ತಿಳಿದುಕೊಳ್ಳಿಲ್ಲ, ಆದ್ರೆ ಈಗ ನಿನಗೆ ನಾನು ಬೇಕಾಯ್ತಲ್ಲ. ನಾನು ನಿನ್ನನ್ನು ಆ ಸಾಮರ್ಥ್ಯಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದು. ಈಗ ನೀನು ಅವತ್ತು ಬಂದದ್ದೇ ಯಾಕೆ? ನಿನ್ನನ್ನು ತಿನ್ನುವುದಕ್ಕಾಗಿ ಬಂದದ್ದು. ನನ್ನ ಅಮ್ಮನನ್ನೇ ತಿನ್ನುವುದಕ್ಕೆ, ಆ ಪಿಂಡವನ್ನು ಕಸಿಯುವುದಕ್ಕೆ. ಹೌದಾ? ಆ ಪಿಂಡದಲ್ಲಿ ಹುಟ್ಟಿದವ ನೀನು. ಅದಕ್ಕೆ ನೀನಾಗ್ಲಿಕ್ಕಿಲ್ಲ ಅಂತ ಹೇಳಿದ್ದು. ಯಾವುದಕ್ಕೂ ನೀನಾಗ್ಲಿಕ್ಕಿಲ್ಲ ಅಂತ ಹೇಳಿದ್ದೇನೋ? ನೀನು ಕೆಲವುದಕ್ಕೆಲ್ಲ ಆದೀತೆ ಅಲ್ಲ, ಕಸದಿಂದ ರಸ ಅಂತ ಹೇಳ್ತಾರೆ. ಅಲ್ಲ, ನೀನು ಕಸ ಅಂತ ನಾ ಹೇಳುವುದು. ನೀನೊಬ್ಬಳು ಶಕ್ತಿಗಾರಳು. ಯಾರು? ಶಕ್ತಿಗಾರಳು. ಅದು ಸರಿ, ಗೊತ್ತಾಯ್ತಲ್ಲ? ಸರಿ, ಹೇಗೂ ಆದೀತು. ಹೇಗೆ? ನಿನ್ನ ತಲೆ ಎಷ್ಟು ಓಡ್ತದೆ, ಹೇಗೆ ಓಡ್ತದೆ ನನಗೆ ಗೊತ್ತಿಲ್ಲ. ಮಹೋದಯ ಗಂಧರ್ವನ ಮಗಳಾಗಿ ಮೆರೀತಾ ಇದ್ದವಳು ಭೂಲೋಕಕ್ಕೆ ಸಂಚಾರಕ್ಕಾಗಿ ಬಂದವಳು. ತನ್ನ ಸಖಿಯರೊಂದಿಗೆ ಕೂಡಿಕೊಂಡು ಈ ಲೋಕಕ್ಕೆ ಬಂದವಳಿಗೆ ಅವಳು ನಿನ್ನ ಕಣ್ಣಿಗೆ ಬಿದ್ದದ್ದು. ಈಗ ನಿನಗೇನಾಗಬೇಕು? ನಾನೀಗ ಅವಳು ಬೇಕು. ನಿನಗೆ ಅವಳು ಬೇಕು. ಒಂದೇ ಒಂದು ನಿರ್ಧಾರ, ಬೇಕೇ ಬೇಕು. ಹೌದು, ಅದು ಬಿಟ್ಟರೆ ಅದು ಛಲವಾದದ್ದು. ಅವಳನ್ನು ನನ್ನ ಬಳಿಗೆ ತಂದ್ರು ಆದೀತು, ನನ್ನನ್ನು ಕೊಂಡೋಗಿ ಅವಳ ಬಳಿಯಲ್ಲಿ ಬಿಟ್ಟರು ಆದೀತು. ಅಲ್ಲ, ನಿನ್ನನ್ನು ಕೊಂಡೋಗಿ ಮೇಲೆ ಬಿಟ್ರೆ ಆಗ್ಲಿಕ್ಕಿಲ್ಲ. ನೀನು ನನಗೆ ಬೇಕಲ್ಲ. ಮತ್ತೆ ನೀನು ಅಲ್ಲೇ ಕುಳಿತುಕೊಂಡಾಗ ನಮಗೆ ನೀನು ಆಗ್ಲಿಕ್ಕಿಲ್ಲ. ಇಲ್ಲಿಯ ಪ್ರಜೆಗಳಿಗೆ ನೀನು ಬೇಕು. ರುದ್ರಕೋಪ ಅವರ ಆಡಳಿತದಲ್ಲಿ ಮೆರೀತಾ ಇರುವಂತಹ ಈ ಮಾದ್ರೇಶ, ಆದ್ದರಿಂದ ಅವರಿಗಾಗಿ ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳುವುದಕ್ಕಾಗಿ ಅವಳನ್ನೇ ಕರೆದುಕೊಂಡು ಬರ್ತೇನೆ. ಹೌದಲ್ಲ? ಹೌದು. ಒಂದಷ್ಟು ಉಪಕಾರ ಮಾಡು. ಎಷ್ಟು? ಅಷ್ಟು ಉಪಕಾರ ಮಾಡು. ತಂದ ಮೇಲೆ ನೀನೇನು ಮಾಡುದು? ವಿವಾಹ, ಕಲ್ಯಾಣ ಆಗ್ಬೇಕು. ದೊಡ್ಡ ಉತ್ಸವ ಆಗ್ಬೇಕು. ಇಲ್ಲಿ ಕಲ್ಯಾಣೋತ್ಸವವೇ ಆಗ್ಬೇಕು. ಆಯ್ತು, ಗೊತ್ತಾಯ್ತಾ? ಆಯ್ತು, ಸರಿ. ನನಗೆ ಒಟ್ಟು ಯಾವ ಉತ್ಸವ
ಉತ್ಸಾಹಕ್ಕಿಂತಲೂ ನನ್ನ ಉತ್ಸಾಹ ಬರಬೇಕು ಅಂತಾದ್ರೆ ಸರಿಯಪ್ಪ. ಧರಣಿಪತಿಯನ್ನೊಡಂಬಡಿಸಿ ಕಳುಹುತ್ತ ಗೊತ್ತಿದ್ದೇನೆ ಕಣ್ಣಿ. ಧರಣಿಪತಿಯನ್ನೊಡಂಬಡಿಸಿ ಕಳುಹುತ್ತಲ ದುರುಳೆ ತನ್ನಯ ಘೋರತರ ರೂಪವನ್ನು ಮರೆಮಾಡಕ್ಕೆ ಬಂದಳು ಮಾಯ ರಕ್ಕಸಿಯ ದಿನ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ. ನಿಮ್ಮದೆಲ್ಲದಕ್ಕೂ ಒಂದೇ ಕಡಂಗಿ ತಗ್ಗಿದ ಕಡಂಗಿ. ಅಯ್ಯ ಯಾರೇ ಆಗಲಿ ವೇಷ ಮಾಡುವಾಗ ಉಂಟಲ್ಲ ಪೂರ್ವ ತಯಾರಿ ಮಾಡಿಕೊಳ್ಬೇಕು. ನಾನು ಅವಶ್ಯಕ ವೇಷ ಒಪ್ಪಿಕೊಂಡೆ ಸ್ವಭಾವ ಗೊತ್ತಾಗ್ಲಿಲ್ಲ. ಮುದುಕಿಯಾಗಿ ಬೊಬ್ಬೆ ಹಾಕಿದ್ರೆ ಕಲ್ಲು ಹೊಡೆದು ಬಂದಾಗ ಹೌದು. ಹಾಗಾದ್ರೆ ಇದು ಎಂತದ್ದು? ಎಂತದ್ದು? ಮುದುಕಿಯೇ ಮುದುಕಿಯೇ ಇದು ನಿಜವಲ್ಲ, ಇದು ಕಪಟ. ಆಗೊಬ್ಬಳು ಬೊಬ್ಬೆ ಹಾಕಿದ್ರಲ್ಲ ಹೌದು, ಅವಳೇ ನಾನು. ಹೌದಪ್ಪ, ರಕ್ಕಸಿ. ನಮ್ಮ ಜಾತಿ ಸ್ವಭಾವ ಹಾಗೆ. ಬರುವಾಗ 3 ಹಟ್ಟಾಸ, ಹೋಗುವಾಗ 2 ಹಟ್ಟಾಸ. ಅದಿಲ್ಲೆಲ್ಲ ಆಗುದಿಲ್ಲ. ಹಾಗೆ ಪಕ್ಕದ ಹಟ್ಟಾಸ ಬಂದು ಹೋಯ್ತು. ನನ್ನ ಉದ್ದೇಶ ಬೇರೆ. ನಮ್ಮ ಯಜಮಾನರಿಗೆ ಅವಳ ಮೇಲೆ ಮೋಹ ಉಂಟಾಗಿದೆ, ಕರ್ಕೊಂಡು ಬರಬೇಕು ಅಂತ. ಆ ರೂಪದಲ್ಲಿ ನಾನು ಹೋದ್ರೆ ಅವಳು ಹೆಣ ಹೊತ್ತುಕೊಂಡು ಬರಬೇಕು. ಮತ್ತೆ ಹೆಣ ಇವನ ಕರ್ಮಕ್ಕ. ಅದಕ್ಕೆ ಬೇಕಾಗಿ ಯಾವ ಯಾವ ವೇಷ ಅಲ್ಲ, ಸದ್ಯಕ್ಕೆ ಮುದುಕಿ ವೇಷ ಆಗಿದ್ದು ಅಂತ ಆ ಮುದುಕಿ ವೇಷ ಮಾಡಿದ್ದೇನೆ. ಹೇಗಿದ್ದೇನೆ? ಬಹಳ ಚಂದ ಆಗಿದೆ. ಒಮ್ಮೆ ಹೋಗಿ ನಾನಲ್ಲಿ ಬರುವ ಕೆಲವರು ಹೇಳ್ತಾರೆ, 16 ವರ್ಷದ ಹೆಣ್ಣಾದಳವಳು 61 16 ಹಾಗಾದ್ರೆ ಬದಲಿಸಿಕೊಂಡದ್ದು ಒಂದನ್ನು ಆಚೆಗೆ ಹಾಕಿ. ಹೇಗೆ ಇರ್ಲಿ, ನಮ್ಮ ಕಾರ್ಯ ಪೂರೈಸಬೇಕು. ಅದಕ್ಕೆ ಬೇಕಾಗಿ ಮುದುಕಿಯ ವೇಷ ಅಂದ್ರೆ ಮುದುಕಿ, ಕಾರ್ಯ ಆಗ್ಬೇಕು ಅಂದ್ರೆ ಕತ್ತೆಯ ಕಾಲ ಅದು ಹಿಡಿಬೇಕು. ವೇಷ ಮಾಡಿದ್ದೇನೆ, ಇನ್ನೊಮ್ಮೆ ಗಂಧರ್ವ ಲೋಕಕ್ಕೆ ಹೋಗ್ಬೇಕಲ್ಲ. ಹೇಗಾದ್ರೆ ಹೋಗಿ ಅವಳನ್ನು ಕರ್ಕೊಂಡು ಬರ್ಬೇಕು. ಹೋಗ್ತಾರೆ. ಎಂತದೇ ಹುಲಿ, ನಂದು ಹುಲಿ ವೇಷವಾಯ್ತು. ಅದು ಜಮ್ಮುಗಟ್ಟು ಅದಕ್ಕೆ 4 ವಾರ ಹಾಕಿದ ತೈತ ತಗತ.
ಕರ್ಕಶ ಶಬ್ದ ಅದು. ಹೌದು, ನಾವು ಇಷ್ಟರವರೆಗೆ ಗಂಧರ್ವ ಲೋಕದಲ್ಲಿ ಇಂಥ ಶಬ್ದ ಕೇಳಲಿಲ್ಲಪ್ಪ. ಭೂಲೋಕದಿಂದ ಬಂದು ವಿಶ್ರಾಂತಿಯನ್ನು ಪಡೆದದ್ದೇ ತಡ. ನಮ್ಮ ಈ ಗಂಧರ್ವ ಲೋಕಕ್ಕೆ ದೂರದಲ್ಲಿ ನೋಡಿದ್ರೆ ಯಾರದು ಬರ್ತಾ ಇರುವುದು? ಯಾರು ಅಪರಿಚಿತರು. ಹೌದು, ಇಷ್ಟರವರೆಗೆ ಈ ಮುಖವನ್ನು ನಾನು ನೋಡಿದವಳಲ್ಲ ಈ ಲೋಕದಲ್ಲಿ. ನೀನ್ ನೋಡಿದ್ಯಾ? ನಾನು ನೋಡ್ಲಿಲ್ಲ. ಸರಿ, ನೋಡಿ ಯಾರಾದ್ರೂ ಪರಿಚಯ ಉಂಟಾ ಅಂತ ನೋಡು. ನನಗೆ ಪರಿಚಯವೇ ಸಿಗುವುದಿಲ್ಲ. ಅಯ್ಯೋ ದೇವರೇ, ಆ ಮುಖವನ್ನು ನೋಡಿದರೆ ನನಗೆ ಬೇಸರ ಆಗುತ್ತದೆ. ಹಾಗಂತ ಹೇಳಿ ಮುಖದಲ್ಲಿ ತೇಜಸ್ಸು ಉಂಟು. ಹೌದು, ನೋಡಿದ್ರೆ ಇವಳು ವದನದಿದಂತವಿಲ್ಲ. ಆ ವದನದಿದಂತವಿಲ್ಲ. ಅಂಗದ ಚರ್ಮ ಅದು ಜೋಲು ತೀರಿಪುವುದಲ್ಲ. ಎದೆಯು ಬಗ್ಗಿದೆ ನೋಡು, ಎದೆಯು ಬಗ್ಗಿದೆ ನೋಡು. ಅದು ದೃಷ್ಟಿ ಸರಿಯಿಲ್ಲ, ದೃಷ್ಟಿ ಸರಿಯಿಲ್ಲ. ವದನದ ಕಾರ ಬೇರೆ ನೋಡಲೆ ಶೂರೆ. ಬಾರಿದ್ದ ಸಖಿಯೇ ಕೇಳು. ಸಖಿ ಅಮ್ಮ, ಇವಳೇನಾದ್ರೂ ದೇವಲೋಕದವಳೆ? ಆಗಿದ್ರೆ ಆಗಿರ್ತಾರ. ಹಾಗಿರುವುದಿಲ್ಲ. ಮತ್ತೆ ಅವರೆಲ್ಲ ಅನಿಮಿಷರು. ಹೌದು. ಆಮೇಲೆ ಕಾಲು ನೆಲಕ್ಕೆ ಮುಟ್ಟುವುದಿಲ್ಲ. ಮತ್ತೆ ಆಮೇಲೆ ಪಾತಾಳದ ಕನ್ನಿಕೆಯೇ ಆಗ್ಲಿಕ್ಕೆ ಇಲ್ಲ. ಪಾತಾಳದವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ ಅಂತ ಮತ್ತೆ? ಹೇಳಿದ್ರು. ಪಾತಾಳದವರಲ್ಲ. ಹಾ. ಹಾಗಾದ್ರೆ ಯಾರಿರ್ಬಹುದು ಇವಳು? ಅಲ್ಲ, ನೀವು ಯಾರನ್ನು ಕರೆದುಕೊಂಡು ಬಂದಿದ್ದೀರಿ ಬರುವಾಗ? ಬರುವಾಗ ಯಾರನ್ನು ಕರೆದುಕೊಂಡು ಬರು? ಸುಮ್ಮನೆ ಇರುವೊಮ್ಮೆ. ಹೌದು. ನೋಡ್ಲಿಕ್ಕೆ ಹೋಗಿ ಇವಳು ಭೂಲೋಕದವಳ ಹಾಗೆ ಇದ್ದಾಳೆ ಅಲ್ವಾ? ಹೌದು. ಭೂಲೋಕದವಳು ಇಲ್ಲಿವರೆಗೆ ಬರಬೇಕಿದ್ರೆ ಏನಪ್ಪ ಕಾರಣ ಇರಬಹುದು? ಹೌದು. ಅದರಲ್ಲಿ ಹಣ್ಣು ಮುದುಕಿ ಇವಳು. ಹೌದು. ನಡಿಲಿಕ್ಕಾಗುದಿಲ್ಲ, ಇಲ್ಲಿವರೆಗೆ ನಿಲ್ಲಿಕ್ಕಾಗುದಿಲ್ಲ, ಹಾ. ಬೆನ್ನು ಬಾಗಿ ಹೋಗಿದೆ. ಅವಳು ಕೆಲಸ ಮಾಡ್ಬೇಕೀಗ ನೀನು. ಏನು? ಹೇಗೂ ಇಲ್ಲಿವರೆಗೆ ಬಂದಿದ್ದಾಳೆ. ಹೌದು. ಇಲ್ಲಿವರೆಗೆ ಬಂದವಳು ನಮ್ಮ ಅಂತಪುರಕ್ಕೆ ಬರದೇ ಇರ್ತಾಳ. ನೀನು ಹೋಗಿ ಮೆಲ್ಲನೆ ಅವಳನ್ನು ಕರೆದರ್ಬೇಕು. ಇಲ್ಲಿ ಹಾ, ಚಿತ್ರಾಕ್ಷಿ ಕರೆಯುತ್ತಿದ್ದಾಳೆ. ನಿಮ್ಮಲ್ಲಿ ಮಾತಾಡ್ಲಿಕ್ಕಿದೆಯಂತೆ. ಒಮ್ಮೆ ಬಂದು ಭೇಟಿಯಾಗಬೇಕಂತೆ. ಕರ್ಕೊಂಡು ಬರ್ಬೋದಾ? ದೂರ ಹೋಗ್ತಾ ಇದ್ದಾಳೆ. ಹೋಗಿ ಬಂದು ಬಿಡಬೇಡ ಅವಳು. ಬೇಗ ಹೋಗಿ ಅವಳನ್ನು ಕರ್ಕೊಂಡು ಬರ್ಬೇಕು ನೀನು. ಆಯ್ತು, ಹೋಗು. ಅಜ್ಜಮ್ಮ, ಇಲ್ಲಿ ಕರೆಯುವುದು. ಇಲ್ಲಿ ಈ ಕಡೆ ನೋಡಿ. ನಾನು ಕರ್ತದ್ದು. ಕಣ್ಣು ಕಾಣುವುದಿಲ್ಲ ಮಗ. ಹೌದು. ನೀನು ಕೆಂಪು ಸೀರೆ ಹುಟ್ಟಿದ್ಯಲ್ಲ, ಗೊತ್ತೇ ಆಗುದಿಲ್ಲ. ಈಗ ಕೆಂಪ ಅಲ್ಲ, ನನ್ನ ಕಣ್ಣು ಕೆಂಪ. ನನ್ನ ಮಗ ಅಜ್ಜಮ್ಮ, ಕೀಳು ಮಾಡದಿರ ಕಟ. ಮತ್ತೆ ಹೇಗೆ ಕರಿಬೇಕು? ಅಜ್ಜಿ ಅಂತ ಹೇಳ್ಬೇಡ. ಅಮ್ಮ. ಯಾರಿಗೆ ಅಮ್ಮ ಆಗಲಿಲ್ಲ. ಮತ್ತೆ ನವ ಯೌವನೆ. ಯಾರು ನೀವು? ಹಾಗೆ ಕಾಣ್ತೀರಾ? ಏನೇ ಆಗಲಿ, ಗಂಧರ್ವ ಲೋಕಕ್ಕೆ ನೀವು ಹೊಸಬರು. ಹೌದು. ನಿಮ್ಮ ಪರಿಚಯವೇ ಇಲ್ಲ. ಆದ್ರೆ ದೂರದಿಂದ ನಿಮ್ಮನ್ನು ನಾವು ಕಂಡವರು. ಹಾಗಾಗಿ ನನ್ನ ಅಮ್ಮ ಅಂದ್ರೆ ಇಲ್ಲಿಯ ಒಡತಿ ಯಮಂತಿ ಚಿತ್ರಾಕ್ಷಿ ಅಮ್ಮನವರು. ನಿಮ್ಮ ಚಿತ್ರಾನ್ನ ಚಿತ್ರಾಕ್ಷಿ ಅಂತ ಚಿತ್ರಾಕ್ಷಿ ಅವರು ನಿಮ್ಮನ್ನು ಕರೀತಿದ್ದಾರೆ. ಒಳಗೆ ಬರ್ಬೇಕಂತೆ. ಹೌದು, ಬರ್ಬೋದಾ? ಬನ್ನಿ. ಹೇಗ ಜನ ಒಳ್ಳೆಯವರ? ಒಳ್ಳೆಯವರಪ್ಪ. ಹೌದಲ್ಲ? ಮತ್ತೆ ನಾವಿಲ್ಲಿ ಮತ್ತೆ ಅಜ್ಜಿ, ಬಹಳ ಒಳ್ಳೆಯದಾಯ್ತು ಬಂದದ್ದು. ಬಸವಳಿದ ಬಲು ವೃದ್ಧೆ, ಬಸವಳಿದ ಬಲು ವೃದ್ಧೆ ನೀಯಾರು? ಅಸುರೆಯೋ ಸುರಸತಿಯೋ ಇವಳು ಸುರಸತಿಯು. ಉರಗರ ಶಶಿಮುಖಿಯೋ ಉರಗ ಕನ್ನಿಕೆಯು. ಬುದ್ಧಿರ್ಪ ಕಾರ್ಯಗಳೇನು ಬೇಡನಲು?
ವಸುಮತಿಯ ಮಾನವರು ಇಲ್ಲಿಗೆ ಬಿಸು ಕಲರಿಯರು ಸರ್ವ ವಿಸ್ತಾರ ವಿಷಯಗಳ ವಿವರಿಸು ಅಲ್ಲ, ನನಗೆ ಕೆಲವೊಮ್ಮೆ ಅನುಮಾನ ಹುಟ್ಟುದು, ನೀನು ಅಜ್ಜಿ ಹೌದಾ ಅಲ್ವಾ? ನಾನು ಅಜ್ಜಿಯೇ. ಅಜ್ಜಿಯೇ? ಆದ್ರೆ ನಿನಗೆ ಇಷ್ಟು ಶಕ್ತಿ ಹೇಳಿದ ಅಷ್ಟು ಜೋರಾಗಿ ಕೆಮ್ಮಲಿಕ್ಕೆ ಅಂತ ಹೇಳಿ. ಕೆಮ್ಮುದ ಶಕ್ತಿಯಾಗಿ ಬರ್ತದೆ. ಹೌದಾ? ಓ, ಕೆಮ್ಮು ಮತ್ತು ತಮ್ಮು ಹಾ, ಅದು ಏನು ಕುಡಿಲ್ಲ. ಹೌದಾ? ಅಲ್ಲ, ನನಗೆ ಅನುಮಾನ, ಇಲ್ಲಿ ಇದು ಉಂಟ ಅದೆಲ್ಲ ನಾವು ಇಲ್ಲಿ ಇಟ್ಟುಕೊಳ್ಳುದು. ನೀರು 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 ಬೇಕಾದ್ರೆ ಸಿಗಬಹುದು ನಿನಗೆ. ಬಸವಳಿದು ಬಂದ ಬಳಿದ್ಯಾ ನೀನು? ಬಸವಳದು ಬೆಂಡಾಗಿದ್ದೇನೆ. ಹೌದೌದು. ಅದೇನು ಬಹಳ ದೂರದಿಂದ ಬಂದಿರಬೇಕು. ಹೌದಪ್ಪ. ನನಗೆ ಅನುಮಾನ, ಹಾ. ನೀನು ಮೇಲಿನ ಲೋಕದವಳು. ಇದು ಊರು ಯಾವುದು? ಗಂಧರ್ವ ಲೋಕ. ಗಂಧಗಳರು. ಗಂಧಗಳರಿಗೆ ಇಲ್ಲಪ್ಪ, ಗಂಧರ್ವ ಲೋಕ. ಈಗ ನಾನು ಗಂಧರ್ವ ಲೋಕದಲ್ಲಿದ್ದೀಯ. ಇಲ್ಲಿ ಎಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಿಲ್ವ ನಿನಗೆ? ಇಲ್ಲಪ್ಪ. ಓ, ಅಷ್ಟು ದೊಡ್ಡ ಪ್ರಯಾಣ ನಿನ್ನದು. ಹಾಗಾದ್ರೆ ನಾನು ಮಾಡಿದ ಪುಣ್ಯ ಅಲ್ಲ. ಮತ್ತೆ ನನ್ನ ಪುನಃ 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 ಎಂತದ್ದು ಎಂತದ್ದು ಪುನಃ 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 ಪೂರ್ವಜರು ಮಾಡಿರ್ಬೇಕು. ಹಾ, ಹಾ. ಇಲ್ಲ ಜೀವಂತ ಇಲ್ಲಿಗೆಲ್ಲ ಬರ್ಲಿಕ್ಕೆ ಉಂಟಾ? ಇಲ್ಲ ಅಲ್ಲ? ವಿಷಯ. ಹೌದು. ಹಾಗಾದ್ರೆ ನೀನು ಪಾತಾಳ ಲೋಕದವಳ? ನನ್ನ ಸ್ವಂತ ಕಾಣುವ ಪಾತಾಳದವರಾಗ ಉಂಟಾ? ಇಲ್ಲ, ಸ್ವಲ್ಪ ಹಾಗೆ ಉಂಟು. ಅದು ಬಗ್ಗೆ ಬಗ್ಗಿದ್ದಲ್ಲ, ಪ್ರಾಯ- ಪ್ರಾಯದೋಷ ಅದು. ಹಾ. ಹೌದು, ಪಾತಾಳದವಳು. ಹಾಗಾದ್ರೆ ಹೇಗೆ ಅವಳು ನೀನು? ಹಾ? ಇಲ್ಲಿ ಅವಳು ಭೂಲೋಕದವಳ. ಅಲ್ಲಕ್ಕ. ಹೌದಾ? ಹಾ. ಸರಿ, ಹೇಗೋ ಬಸವಳಿದು ಬಂದಿದ್ಯಾ, ನಿನಗೆ ಒಂದು ನೀರು ಏನೋ ಕೊಡ್ಬೇಕಲ್ವಾ? ನಮ್ಮ ದಾಸಿವೃಂದದವರು ಎಷ್ಟೋ ಮಂದಿ ಇದ್ದಾರೆ. ಹಾಗಂತ ಹೇಳಿ ನೀನು ಇಲ್ಲಿ ಇಸಿಯಂತಾದ್ರೆ ದಾಸಿವೃಂದದಲ್ಲಿ ನಿನಗೂ ಒಂದು ಜಾಗವನ್ನು ಕಲ್ಪಿಸಿ ಕೊಡ್ತೇನೆ. ಹೌದು, ಆದಿತಲ್ವಾ? ಬಾ, ಒಳಗೆ ಬಾ. ನಾವು ಸ್ವಲ್ಪ ಊಟವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ಮತ್ತೆ ನಾವು ಕೆಲಸವನ್ನು ನಾನು ಏನು ಹೇಳಿದೆ ಅಮ್ಮ? ನರನ ಸುಧತಿಯು ನಾನು ಹೇಳಲಾರೆನು ಮೆರೆವ ಗುಣಗಳನ್ನು ಎರೆಯನು ತಾನಿಲ್ಲ ಎರೆಯನು ತಾನಿಲ್ಲ ಬಂಧುಗಳ ನಾನರಿಯೇನು ಸುತ ಸೋದರಾಜ್ಯರು ಧರೆಯನು ಬಿಟ್ಟಗಲಿದ ಕರ ಕರೆಯನು ವಾರಿಯಾಂಬಗೆ ಲಾಲಿಸು ಎಂತದ್ದೇ? ನಾನು ಹೇಳಿದ್ದೆ ನಿಮ್ಗೆ ಹಸಿವಾಗ್ತದೆ, ಊಟ ಮಾಡಿಸ್ತೇನೆ ಅಂತ ಹೇಳಿ. ಮತ್ತೆ ಬಾಯಾರಿಕೆಯ ನೀರು ಕೊಡ್ತೇನೆ. ಬಾಯಾರಿಕೆ ಅಲ್ಲ. ಮತ್ತೆಂತದ್ದೇ? ನನ್ನ ಮಗ ಎಣಿಸುವಾಗ ಹಾ, ಹಾಳುಕ್ಕೆ ಬರ್ತಾ ಇದೆ ಅಮ್ಮ. ಯಾಕೆ ಅದು? ನನ್ನಂತವ್ರು ಇನ್ನು ಯಾಕೆ ಬದುಕಬೇಕು ಅಂತ ನಾನು ಕೇಳಿದೆ. ಯಾಕೆ ಬದುಕಬಾರದು? ಯಾರಿಗೆ ಬೇಕಾಗಿ ಬದುಕಬೇಕು? ನಿನಗೆ ಬೇಕಾಗಿ ನೀನು ಬದುಕಬೇಕು. ನನಗೆ ಬೇಕಾಗಿ ಬದುಕಬೇಕಷ್ಟೇ. ಹಾ, ಮತ್ತೆಂತದ್ದು? ನನ್ನ ಹುಟ್ಟಿನ ಗುಟ್ಟೆ ವಿಚಿತ್ರ ಅಮ್ಮ. ಓ, ನಿನ್ನ ಹುಟ್ಟಿಗೊಂದು ಗುಟ್ಟುಂಟಾ? ಹುಟ್ಟುಂಟಲ್ಲ, ಮತ್ತೆ ಎಲ್ಲರ ಹಾಗೆ ತಂದೆ ತಾಯಿ ಬಂಧು ಬಳಗ ಗಂಡ ಹೆಂಡತಿ ಮಕ್ಕಳು. ಇಲ್ವಾ? ಅಂದ್ರೆ ಗಂಡನನ್ನು ನೀನು ಬಿಟ್ಟದ್ದ? ನೀನು ಎಂತದು? ಗಂಡ ನಿನ್ನನ್ನು ಬಿಟ್ಟದ್ದ? ಗಂಡನನ್ನು ನಾನೇ ಬಿಟ್ಟದಲ್ಲ, ನನ್ನನ್ನು ಗಂಡ ಬಿಟ್ಟದಲ್ಲ. ಮತ್ತೆಂತದ್ದು? ಯಾಕೆ ಮದುವೆ ಆಗಿಲ್ಲ? ಯಾವ ಕರ್ಮಕ್ಕೆ ಬಿಡು. ಮತ್ತೆಂತದ್ದು? ಸುಮ್ಮನಿಲ್ಲ, ಯೋಚನೆ ಮಾಡ್ಲಿಕ್ಕಿಲ್ಲ. ಮದುವೆ ಆದ್ರೆ ಮಾತ್ರ ಗಂಡ ಬಿಟ್ಟದ್ದನ್ನು ಯೋಚನೆ ಮಾಡಿ. ಚಿಕ್ಕ ಪ್ರಾಯದಲ್ಲಿ ಅಪ್ಪ ಅಮ್ಮನನ್ನು ಕಳ್ಕೊಂಡ ನಟ ದೃಶ್ಯ ನಾನು. ಅಪ್ಪಪ್ಪನನ್ನು ಮುಗಿದಿದ್ದೆ ನೀನು? ಮುಕ್ಕಿ ತಿಂದಲ್ಲ ಅವಳು ಸತ್ತದ್ದು. ಓಹೋ, ಕಾರಣ ಏನು ಅಂತ ಹೇಳಿ ನನ್ನ ಜಾತಕ ಫಲವ ಏನು ಹಾ. ಹಾಗೆಂತ ನಮ್ಮ ಊರಿನವರೆಲ್ಲ ಒಳ್ಳೆಯವರಾದ ಕಾರಣ ಎಲ್ಲರೂ ಒಂದಿಷ್ಟಿಷ್ಟು ಕೈ ತುತ್ತು ಕೊಟ್ಟು 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 ಹಾ. ಬೆಳೆಸಿದ್ರು ನಿನ್ನನ್ನು. ಹೌದು. ಪ್ರಾಯ ಕಳೆದ ಮೇಲೆ ಹಾ. ಮತ್ತೆ ನನಗೊಂದು ಹಠ ಆಯ್ತು. ಹೇಗೆ? ಇನ್ನು ಮದುವೆ ಆಗದಿದ್ರೆ ಏನು? ಮದುವೆ ಆಗದಿದ್ರೆ ಏನು? ಅರ್ಧ ಆಯುಷ್ಯ ಕಳೆಯಿತು, ಮತ್ತೆ ಅರ್ಧ ಆಯುಷ್ಯಕ್ಕೆ ಯಾವ ಕಾರಣಕ್ಕೆ ನನಗೆ? ಅಲ್ಲ, ಪ್ರಾಯ ಕಳೆದ ಮೇಲೆ ಮತ್ತೆ ನಿನ್ನನ್ನು ವರಿಸುವವರು ಯಾರು? ನಾನೇ ಒಂದು ವಯಸ್ಸಬೇಕಷ್ಟೇ. ಅಷ್ಟೇ. ಹಾ. ಹಾಗೆ ಹಾ. ಪ್ರಾಯ ಹೋಯ್ತ
ಇಲ್ಲಿಯ ಚಿತ್ರಾಕ್ಷಿ ಅಮ್ಮ ಅಂದ್ರೆ ಹುಡುಗ ಇದ್ದಾನೆ. ಹೌದಾ? ದೇಹಿ ಅಂತ ಹೇಳಿದವರಿಗೆ ನಾಸ್ತಿ ಅಂತ ಹೇಳೋ ಸ್ವಭಾವ ಅಲ್ಲ ಅಂತೆ. ಹಾಗೆ ಹೇಳಿದ್ರ? ಹೌದಪ್ಪ. ಇಲ್ಲ ಅಂತ ನಿಮ್ಮ ಬಾಯಲ್ಲಿ ಬರುವುದೂ ಇಲ್ಲ ಅಂತೆ. ಆಗ ನಾನು ತೀರ್ಮಾನ ಮಾಡಿದೆ, ಇನ್ನೆಲ್ಲೆಲ್ಲಿ ಬೀದಿ ಬೀದಿ ತಿರುಗಾಡೋ ಸ್ಥಿತಿ ನನ್ನದಲ್ಲ. ಆದ್ರೂ ಒಂದೇ ಕಡೆಯಲ್ಲಿ ನಿಂತು ಒಂದಷ್ಟು ದಿನ ಅಲ್ಲೇ ಆಗಲಿ ಅಂತ ಇಲ್ಲಿಗೆ ಬಂದಾಗ ನಿಮ್ಮನ್ನು ಕಂಡೆ. ಬಂದು ನೀನು ಇಲ್ಲಿಗೆ ಬಂದು ಸೇರಿದ್ದಾಗ್ಬೋದು. ಅದು ವಿಶೇಷ. ಅಮ್ಮ, ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳಲು ಬೇರೆ ಏನಲ್ಲ. ಏನು? ನನಗೊಂದು ಆಶ್ರಯ ಕೊಡ್ಬೇಕು. ಹೆಚ್ಚೇನು ಕೊಡುವುದಿಲ್ಲ. ಮಲಗಲಿಗೆ ಒಂದಿಷ್ಟು ಸ್ಥಳ, 3 ಹೊತ್ತು ಒಂದಿಷ್ಟು ಇಷ್ಟು ಅಂತ ನೀವು ತಿನ್ನುವುದು ಅದು. ಒಂದು ಹಳತ್ತು ಚಾಪೆ, ಇಷ್ಟು ಕೊಟ್ಟರೆ ಮತ್ತೆ ಇಷ್ಟು ಕೊಟ್ಟರೆ ಆಯುಷ್ಯ ಇದ್ದಷ್ಟು ದಿನ ಮಲ್ಲೆ ನಾನು ಕಳೆದು ಆಶೆ. ಅರಿತ ನಿನ್ನ ಮನದ ಬಗೆಯ ವೃದ್ಧನಾರಿ, ಅರಿತ ನಿನ್ನ ಮನದ ಬಗೆಯ ವೃದ್ಧನಾರಿ, ನಿನ್ನ ಹೊರನ ಪ್ರೀತಿಯಿಂದ ನಾನು ವೃದ್ಧನಾರಿ, ಬರಿದೆ ಮರುಗ ಬೇಡ ಮನದಿ ವೃದ್ಧನಾರಿ, ಅಂತ ಪುರದೊಳಿರು ನೀ ನಿರತ ಬಿಡದೆ ವೃದ್ಧನಾರಿ. ಎಂತ ನನ್ನನ್ನು ಹಾಗೆ ಮುಖ ಮಾಡಿ ನೋಡುದ ಅಥವಾ ನಿನ್ನದೇನಾದ್ರೂ ಆರೋಗ್ಯದ ಹೆಚ್ಚು ಕಡಿಮೆ ಅದು? ಕಫ ಹೊರಗೆ ಬರುದೇ, ನೀನು ಹಾಗೆ ನೋಡುವಾಗ ನನಗೆ ಹೆದರಿಕೆ ಆಗುತ್ತದೆ. ಹೊರಗೆ ಬರುದೇ ಒಳಗೆ ಹೋಗುದು. ಅಲ್ಲಿ ಇಲ್ಲಿ ಕಟ್ಟಿತ್ತು. ಹಾಗೆ ಅದದೇ ಇದ್ದದ್ದೇ, ಮುದುಕಿಯರಿಗೆ ಆ ರೋಗಗಳೆಲ್ಲ ಇದ್ದದ್ದೇ, ವೃದ್ಧಾಪ್ಯದಲ್ಲಿ ಬರುವಂತದ್ದದು. ಹಾಗಂತ ಹೇಳಿ ನಿನ್ನ ಕಷ್ಟವನ್ನು ಹೇಳಿಕೊಂಡೆ ನೋಡು. ಕಷ್ಟವನ್ನು ಹೇಳಿಕೊಂಡ ಮೇಲೆ ನನ್ನ ಮನಸ್ಸು ಕೂಡ ಕರಗಿದೆ. ಹೇಗೂ ಗಂಧರ್ವ ಲೋಕಕ್ಕೆ ಬಂದಿದ್ಯಾ. ನಮ್ಮಲ್ಲಿ ಎಷ್ಟು ಮಂದಿ ಸಖಿಯರಿದ್ದಾರೆ, ಎಷ್ಟು ಮಂದಿ ದಾಸಿಯರಿದ್ದಾರೆ. ಆ ದಾಸಿಯರಲ್ಲಿ ನೀನು ಒಬ್ಬಳಾದ್ರೆ ಆಯ್ತಂತೆ. ಅದಕ್ಕೇನಂತೆ? ನಿನ್ನನ್ನು ಸಾಕೋದಕ್ಕೆ ನನಗೆ ಹೆಚ್ಚಿಗೆ ಆದಿತಾ? ಅದು ಬೇಡ. ಎಂತದು? 10ರ ಜೊತೆ 11 ಅಂತ ಬೇಡ. ಮತ್ತೆ ಪ್ರಾಯ ಇಷ್ಟಿದ್ರು ಕೂಡ ನಾನು ಧರ್ಮಕ್ಕೆ ಊಟ ಮಾಡಿ ಅಭ್ಯಾಸವೇ ಇಲ್ಲ. ಓಹೋ ಅಂದ್ರೆ ನಿನ್ಗೆ ಕೆಲಸ ಬೇಕು. ಇನ್ನೊಬ್ಬರ ಋಣದಲ್ಲಿ ಬೀಳ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಕೆಲಸ ಬೇಕು. ಎಂತಾದ್ರೂ ಆದಿತ್ತು. ನಿಮಗೆ ಕೆಲಸ ಎಂತಪ್ಪ ಕೊಡುವುದು ನಾನು? ಆ ಕೆಲಸಕ್ಕೆ ಅವರವರ ನಿಯೋಜಿತರಾಗಿದ್ದಾರೆ. ಈಗ ನಿನಗೆ ಅಂತ ಕೆಲಸ ಉಳಿದಿಲ್ಲ. ಅವರಿಗೆಲ್ಲ ನಿವೃತ್ತಿ ಆಗುವ ಸಮಯ ಬರಲಿಲ್ಲ. ಇಲ್ಲ, ನಿನ್ನಷ್ಟು ಪ್ರಾಯ ಆಗಿಲ್ಲ ಅವರಿಗೆ. ಇವರು ಎಷ್ಟು ವರ್ಷ ನಿವೃತ್ತಿ ಆಗುದು? ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಲೆಕ್ಕ ಕೇಳಬೇಕು ನನ್ನ ನಂಬರಲ್ಲಿ. ನಿಮಗೆಲ್ಲ ಪ್ರಾಯವೇ ಆಗುದಿಲ್ಲ. ಹೌದು. ಅಮ್ಮ, ನನಗೆ ಬೇರೆ ಏನು ಕೆಲಸ ಮೈ ಮುರಿ ದುಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ಒಂದು ವಿಚಾರದಲ್ಲಿ ಜಾಣೆ ಮೊದಲಿಂದಲೂ. ಯಾವುದ್ರಲ್ಲಿ? ಕತೆ ಹೇಳು. ಓ, ಕತೆ ಹೇಳೋದ್ರಲ್ಲಿ? ಕತೆ ಅಲ್ಲ, ಈಗ ಕತೆ ಹೇಳುದಾದ್ರೆ ಯಾರಿಗಪ್ಪ ಇಲ್ಲಿ ಕತೆ ಹೇಳುದು? ನೀನು ಸಣ್ಣ ಮಕ್ಕಳೇನಿಲ್ಲ ಇಲ್ಲಿ. ಮಕ್ಕಳಿಗೆ ಹೇಳುವ ಅಜ್ಜಿ ಕತೆ ಹೇಳುವುದಲ್ಲ ನಾನು. ಮತ್ತೆ ನನ್ನ ಕತೆ ಎಂತೆಂತ ಜ್ಞಾನಿಗಳು ಕೇಳ್ತಾರೆ ಗೊತ್ತುಂಟ. ಒಂದು ನಾನು ಸತ್ಯ ಹೇಳಬೇಕು ಅಂತ ಆದ್ರೆ ಆಶುಕವಿ ಆವಾಗಲೇ ಬರ್ತದೆ. ಆವಾಗಲೇ ಕತೆ ಹೇಳುದು. ಸೃಷ್ಟಿ ಮಾಡಿ ಕತೆ ಹೇಳುದು. ಆ ಕತೆ ಹೇಳುವಂಟಲ್ಲ. ಇದು ಸುಳ್ಳು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅಂದ್ರೆ ನೀನು ಸುಳ್ಳಿನ ಕಥೆಯನ್ನು ಹೇಳುದಲ್ಲ? ಹೇಳುದು. ಸತ್ಯವನ್ನು ಸುಳ್ಳಾಗಿಸಬಲ್ಲೆ, ಸುಳ್ಳನ್ನು ಸತ್ಯಾಗಿಸಬಲ್ಲೆ. ಹಾಗೇನು ಮಾಡುತ್ತೇನೆ ಅಂತ ಅಲ್ಲ. ಕತೆ ಹೇಳುವುದರಲ್ಲಿ ನಾನು ಜಾಣೆ. ಸರಿ, ಇದು ಒಂದು ಒಳ್ಳೆ ಕೆಲಸ. ಯಾಕೆ ಹೇಳು? ನಮಗೂ ಕೆಲವೊಮ್ಮೆ ಮನಸ್ಸಿಗೆ ಬೇಸರ ಆಗುವುದಂತ ಉಂಟು. ಆಗ ಸಮಯವನ್ನು ಹೇಗೆ ಕಳೆಯುವುದಪ್ಪ ಅಂತ ನಾವು ಆಲೋಚನೆ ಮಾಡುತ್ತೇವೆ. ಈಗ ಒಂದು ಒಳ್ಳೆ ಉಪಾಯ ಸಿಕ್ಕಿತ್ತು. ನೀನು ಹೇಗೂ ಬಂದಿದ್ದೀಯಾ, ಕತೆ ಹೇಳೋದ್ರಲ್ಲಿ ನೀನು ಜಾಣೆ ಅಂತ ಹೇಳ್ತೀಯ. ಬೇಸರ ಆದಾಗ ನನಗೆ ಕಥೆಯನ್ನು ಹೇಳಿದ್ರೆ ಆಯ್ತು. ನೀನು ಹೇಳೋದು ನಾನು ಕೇಳುದು, ನೀನು ಹೇಳೋದು ನಾನು ಕೇಳುದು. ಹಾಗಾದ್ರೆ ನಾನಿನ್ನು ಇಲ್ಲಿ ಹೋಗುದಿಲ್ಲ. ಇಲ್ಲಿ ಇರುವುದು. ಇಲ್ಲಿ ನಿನಗೆ ವಿಶ್ರಾಂತಿ, ಆಶ್ರಯವನ್ನು ಕೊಡ್ತೇನೆ ನಾನು. ನನ್ನ ಕೆಲಸ ಆದ ಮೇಲೆ ಮತ್ತೆ ಇಲ್ಲಿ ನಿಲ್ಲುವುದಿಲ್ಲ ನಾನು. ನಿನ್ನ ಕೆಲಸ ಆದ್ಮೇಲೆ ಅಂತ ಹೇಳಿದ್ರೆ ನೀನು ಕತೆ ಹೇಳಿ, ಇಷ್ಟೇ ಕತೆ ಹೇಳುದು ಅಂತ ಹೇಳಿ ಬಂದಿದ್ದೆ ನೀನು. ಹಾಗೆಲ್ಲ ಮತ್ತೆಂತ? ನನ್ನ ಕೆಲಸ ಆದ ಮೇಲೆ ಮತ್ತೆ ಕರ್ಕೊಂಡು ಹೋಗುತ್ತಾರಲ್ಲ, ಯಮನಿಗೆ ಬರಲಿಕ್ಕೂ ದಾರಿ ಹತ್ತಿರ. ಓ ಹಾಗೆ. ನಿನ್ನ ಇದು ಪ್ರಾಯ ಕಳೆದ ಮೇಲೆ ನಿನ್ನದ ಹಣೆಯಲ್ಲಿ ಎಷ್ಟು ಬರ್ತದ ಆದ್ಮೇಲೆ ಅದನ್ನು ಹೇಳಿದ್ದು ನೀನು. ಯಮನಿಗೆ ಹೋಗ್ಲಿಕ್ಕೆ ತುಂಬಾ ದೂರ ಇಲ್ಲ, ಭೂಲೋಕಕ್ಕೆ ಯಾಕೆ ಹೋಗ್ಬೇಕು? ಹೌದು, ಇಲ್ಲಿಂದಲೇ ಹತ್ತಿರದಿಂದ ಹೋಗ್ಬೋದು. ಸರಿ, ಹೇಗೂ ಬಂದಿದ್ಯಾ? ಮೊದಲಾಗಿ ನಿನ್ನ ಹೊಟ್ಟೆಗೊಂದು ಸ್ವಲ್ಪ ಹಸಿವಾಗ್ತದೆ. ಒಳ್ಳೆ ಭೋಜನ ನಿನಗೆ ಬಡಿಸ್ತೇನೆ. ನನ್ನ ಕ್ರಮ ಒಂದು ಉಂಟು. ನಾನು ಇವತ್ತು ಬೆಳಿಗ್ಗೆ ತಿಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ. ಅಂದ್ರೆ ಅದ್ರ ಮಧ್ಯದಲ್ಲಿ ಏನು ತಗೊಳ್ಳುದಿಲ್ವಾ? ಮತ್ತೆ ಮಧ್ಯಾಹ್ನ ಮಾತ್ರ, ರಾತ್ರಿ ತಗೊಂಡೆ ಮತ್ತೆ ನಾಡ್ದು ರಾತ್ರಿ. ಅದು ಎಲ್ಲರೂ ಹಾಗೆ, ನೀನೇನಂತಲ್ಲ. ಅದರ ಮಧ್ಯದಲ್ಲಿ ಫಲಹಾರ ಮಾತ್ರ ತಗೊಳ್ಳುದು. ತೆಕ್ಕೊಳ್ಳದ ಸಮಯ ಹೇಳು. ನೀನು ಯಾವಾಗ ತೆಕ್ಕೊಳ್ತಿದ್ದೆ ಹೇಳು. ನಾನು ತಿಂಗಳಲ್ಲಿ 30 ದಿನ ತೆಕ್ಕೊಳ್ತೇನೆ. ಅಂದ್ರೆ ನೀನು ಪ್ರತಿ ದಿವಸ ತೆಕ್ಕೊಳ್ತಲೇ ಇರುವುದು. ಇಲ್ಲಿ ತಿಂಗಳು ವಾರ ಎಲ್ಲ ಉಂಟ ಯಾರಿಗೆ ಗೊತ್ತು. ಇಲ್ಲಿಯ ಲೆಕ್ಕಾಚಾರ ಬೇರೆ. ಹೌದು, ನಿನ್ನ ಭೂಲೋಕದ ಲೆಕ್ಕಾಚಾರ
ಎಂತದು ನಿತ್ಯ ಹಾಗೆ ಯಾಕೆ ಮುಖ ಮಾಡುದು ನೀನು? ಅದು ನಿತ್ಯ ಮಾಡಿ ಹಾಗೆ ನೀವೆಲ್ಲ ಭೂಲೋಕದಲ್ಲಿ ನಿತ್ಯ ಬಂದ್ರೆ ಹಾಗೆ ಮಾಡುದಾ? ಓ ಆಯಾಸ. ಆಯಾಸ ಆಗುತ್ತೆ. ಮೊದಲು ನಿನಗೆ ಭೋಜನ ಪಡಿಸ್ತೀರಿ. ಹೀಗೆ ಬಾ, ಹೀಗೆ ಬಾ. ಹೇಗೆ? ಆಯ್ತು. ಊಟ ಅಂದ್ರೆ ಊಟ ಆಯ್ತಾ? ಛ, ನೀವು ಯಾವಾಗಲೂ ಇದನ್ನೇ ಮುಂಜಿಸುವುದು. ಇದನ್ನೇ ಭುಂಜಿಸುದು. ಅಯ್ಯೋ ನಮಗೆ ಅಪರೂಪಕ್ಕೆ ಸಿಕ್ಕಿದ್ದಲ್ಲ ಗಂಧರ್ವಲೋಕದ ಊಟ. ಭೂಲೋಕದಲ್ಲಿ ಒಂದು ದಿವಸ 30 ದಿವಸ ಊಟ ಮಾಡ್ತಾ ಅಂತ ಹೇಳ್ತಿಲ್ಲ. ಒಂದು ದಿವಸ ಆದ್ರೂ ಇಂಥದ್ದು ಸಿಕ್ಕಿದೆ ನಿನಗೆ? ನಮ್ಮಲ್ಲಿ ಇವತ್ತಿದ್ದದ್ದು ನಾಳೆ ಇಲ್ಲ, ಅಲ್ಲ. ನಾಳೆ ಇದ್ದದ್ದು ನಾಡಿದ್ದಿಲ್ಲ. ಇಲ್ಲಿ ರುಚಿಯೇ ಬೇರೆ. ರುಚಿಯೇ ಬೇರೆ. ಈ ರುಚಿ ಅನಿಸುವಾಗ ನಾನು ಎನಿಸಿದ್ದು ಒಂದು 10 ತಿಂಗಳು ಮೊದಲೇ ಬರಬೇಕು. ಹೌದಲ್ಲ? ಸರಿ ಆಯ್ತು. ಇನ್ನೆಂತದ್ದು? ಇನ್ನು ನಾನು ಮಲಗೋದು, ನಿದ್ದೆ ಮಾಡೋದು. ಓ ದೇವ್ರೆ, ಕತೆ ಹೇಳ್ತೇನೆ ಅಂತ ಹೇಳಿದ್ದೀನಿ, ಈಗ ಮೊದಲು ನಿದ್ದೆ ಮಾಡೋದು ಅಂತ ಹೇಳ್ತಾಳೆ ಅವಳು. ಅಲ್ಲ, ನನಗೆ ನಿದ್ದೆ ಬರ್ತದೆ. ಮತ್ತೆ ಕತೆ ಹೇಳುದು ಯಾವಾಗ? ಹಾಗಾದ್ರೆ ಕೆಲಸ ಮಾಡು, ನಾನು ಕತೆ ಹೇಳ್ತೇನೆ, ಕತೆ ಕೇಳಿದಾಗ ನೀನು ನಿದ್ದೆ ಮಾಡು. ನೀನು ನಿದ್ದೆ ಆದ ಮೇಲೆ ನಾನು ನಿದ್ದೆ ಮಾಡ್ತೇನೆ. ಅದಾದಿತ್ತು. ಆದಿತ್ತಲ್ಲ? ನೀನು ಕತೆ ಹೇಳ್ತಾ ಹೇಳ್ತಾ ನಾನು ನಿದ್ದೆ ಮಾಡು. ಆಮೇಲೆ ನಾನು ನಿದ್ದೆ ಮಾಡಿದ್ರೆ ನೀನು ನಿದ್ದೆ ಮಾಡು. ಸರಿ ಆಯ್ತು. ಕತೆ ಹೇಳುದಲ್ವಾ? ಇಲ್ಲಿ ಕುಳಿತುಕೋ, ನೀನು ನನ್ನ ಹತ್ತಿರದಲ್ಲೇ ಕುಳಿತುಕೋ. ಹೀಗೆ ಬಾ. ಓ ದೇವರೇ, ನೀನು ಬಂದೊಂದು ಎಷ್ಟು ಸರ್ತಿ ಆಕಳಿಸಿದ್ದೀನಿ ನೀನು? ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು, ಆಕಳಿಕೆ ಗೊತ್ತುಂಟು, ಬಡಬೇಡ ಗೊತ್ತಿಲ್ಲ. ನೀನು ಹಾಗಾದ್ರೆ ತಿಂದದ್ದು ಹೆಚ್ಚಾದ್ರೆ ಹೀಗೆ ಮತ್ತೆ ಇಲ್ಲ, ಮತ್ತೆ ಕತೆ ಕೂಡ ನನಗೆ ಬರುದಿಲ್ಲ, ಏನಿಲ್ಲ. ಅದು ಜೀರ್ಣ ಆಗ್ತದೆ. ಜೀರ್ಣ ಆಗುತ್ತದ? ಆಯ್ತು. ಕತೆ ಹೇಳಿ ಮಲಗುದ ಅಥವಾ ಮಲಗುತ್ತಾ ಕತೆ ಕೇಳುದ? ಬೇಗವಾಡಿಟ್ಟು ನೋಡು, ಒಂದು ಕತೆ ಹೇಳು, ಆಮೇಲೆ ನೋಡು. ಎಂತದು? ಒಳಗಿಂದ ಅದು ಇಲ್ಲೋ ಅದು ಮೇಲೆ ಬರ ಇದ್ರೆ ಆಗುದಿಲ್ಲ. ದಾಸಿಯರೆಲ್ಲ ಹೀಗೆ ಅಲ್ವಾ? ಕಾಲು ಮೊದಲು ಕೇಳುವುದಿಲ್ಲ. ಇದು ವಿಷಯ ಅಂತದ್ದು. ಓ ದೇವ್ರೆ, ಇವಳಿಗೆ ಹೊಟ್ಟೆ ತುಂಬಾ ಊಟ ಬಡಿಸಿ ಇಲ್ಲಿ ಆಶ್ರಯವನ್ನು ಕೊಟ್ಟು ಕತೆ ಹೇಳು ಅಂತ ಕೇಳಿದ್ರೆ ಕತ್ತೆ. ಯಾರು ಕತೆ? ಕತ್ತೆ ಕತೆ. ಇದು ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದನಂತೆ. ಕತೆ ಒಳ್ಳೆ ಕೇಳುವ ಕತೆ. ಎಂತದ್ದು? ಅಜ್ಜಿ ಕತೆಯಾ? ಅಜ್ಜಿ ಕತೆ ಅಲ್ಲ, ವಿಷಯ ಉಂಟು. ಆ ಊರಲ್ಲಿ ಇಲಿಗಳ ಉಪದ್ರ ಬಹಳ ಜೋರು ಶುರುವಾಯ್ತಂತೆ. ಓಹೋ. ಪ್ರಜೆಗಳಿಗೆಲ್ಲ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಜೋರು. ಯಾವ್ದದ್ದು? ಇಲಿಗಳ ಉಪದ್ರ. ಆಗ ಪ್ರಜೆಗಳೆಲ್ಲ ಹೋಗಿ ಮಹಾರಾಜನ ದೂರು ಕೊಟ್ರಂತೆ. ಮಹಾರಾಜ, ನಮಗೆ ಇಲಿಗಳ ಉಪದ್ರ ತಡಿಲಿಕ್ಕೆ ಆಗುವುದಿಲ್ಲ, ಇದಕ್ಕೇನಾದ್ರೂ ಪರಿಹಾರ ನೀವೇ ಮಾಡ್ಬೇಕು ಅಂತ. ಆಗ ಮಹಾರಾಜ ಅಂತ ಮಾಡಿದ, ಹೂಗುಟ್ಟಬೇಕು. ಅಪ್ಪಣೆ ಮಾಡಿದ ಪ್ರಜೆಗಳಿಗೆ, ನೀವೆಲ್ಲರೂ ಸೊಂಟ ಕಟ್ಟಿ ಇಲಿಗಳನ್ನು ಕೊಲ್ಲಬೇಕು. ಕೊಂದು ಯಾರ್ಯಾರು ಎಷ್ಟೆಷ್ಟು ಇಲಿಗಳನ್ನು ಕೊಂದಿದ್ದೀರಿ ಅದನ್ನು ತಂದು ನನಗೆ ತೋರಿಸಬೇಕು. ಒಂದು ಇಲಿಗೆ 1 ಚಿನ್ನದ ನಾಣ್ಯದ ಹಾಗೆ ಬಹುಮಾನ ಕೊಡ್ತೇನೆ ಅಂತ ರಾಜ ಡಂಗುರ ಸಾರಿದ. ಚಿನ್ನದ ನಾಣ್ಯ ಸಿಗುತ್ತದಲ್ಲ, ಇದರ ಆಸೆಗೆ ಬೇಕಾಗಿ ಪ್ರಜೆಗಳೆಲ್ಲ ರಾತ್ರಿ ಹಗಲು ಬೇರೆ ಕೆಲಸ ಮಾಡದೆ ಇಲಿಗಳನ್ನು ಕೊಲ್ಲುವುದು, ಮಹಾರಾಜರ ಕುಂಡಿಗೆ ತೋರಿಸುವುದು. 10 ಕೊಂದವನಿಗೆ 10 ಚಿನ್ನದ ನಾಣ್ಯ, 20 ಕೊಂದವನಿಗೆ 20 ಚಿನ್ನದ ನಾಣ್ಯ, 100 ಕೊಂದವನಿಗೆ 100 ಚಿನ್ನದ ನಾಣ್ಯ. ಹೀಗೆ ಕೊಂದು ಇಲಿಗಳ ಸಂತಾನ ಮುಗಿಯಿತು. ಇಲಿಗಳು ಮುಗಿಯಿತೆ, ಮತ್ತೆ ಪ್ರಜೆಗಳಿಗೆ ತಲೆನೋವಾಯಿತು. ಇನ್ನು ಚಿನ್ನದ ನಾಣ್ಯ ಪಡೆಯೋ ಕ್ರಮ ಹೇಗೆ ಅಂತ. ಇಲಿಗಳು ಮುಗಿಯಿತಲ್ಲ, ಮತ್ತೆ ಅದನ್ನೊಂದು ಉದ್ಯೋಗವಾಗಿ ಮಾಡಿಕೊಂಡರು. ಪಕ್ಕದ ಊರಿಗೆ ಹೋಗುವುದು, ಇಲಿಗಳ ಮರಿ ತರುವುದು, ಇಲ್ಲಿ ಸಾಕುವುದು, ದೊಡ್ಡದಾದ ಮೇಲೆ ಕೊಲ್ಲುವುದು, ಮಹಾರಾಜನಿಗೆ ಕೊಡುವುದು, ನಾಣ್ಯ ಸಂಪಾದನೆ ಮಾಡುವುದು. ವಿಷಯ ಹೇಳಿದ್ರು ವ್ಯಾಪಾರ. ಅದು ವ್ಯಾಪಾರ. ಅಜ್ಜಿ ಮತ್ತೊಂದು ಕತೆ ಹೇಳ್ತೇನೆ. ಇನ್ನ ಕರ್ಮ ಏನದು? ಕತೆ ಒಳ್ಳೆ ಕತೆ ಹೇಳಂತ ಹೇಳಿದ್ರೆ ಬೆಕ್ಕು ಇಳಿದ ಕತೆ ಹೇಳ್ತಾರೆ. ಒಂದು ಊರಿನಲ್ಲಿ ಒಬ್ಬರ ಅಜ್ಜಿ ಇದ್ದಿರಂತೆ. ಈಗ ಅಜ್ಜಿ ಕತೆ. ಆ ಅಜ್ಜಿ ಬಾವಿ ಕಟ್ಟೆಯಲ್ಲಿ ಕುಳಿತು ಸೀರೆ ಹೊಲಿಯುವುದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಹೊಲಿಯುತ್ತಿದ್ದ ಹಾಗೆ ಅಜ್ಜಿಗೊಂದು ದುರಾಭ್ಯಾಸ. ಹರಿದ ಬಟ್ಟೆ ಇಲ್ಲದಿದ್ದರೆ ಬಟ್ಟೆಗೆ ಬೇಕು ಅಂತ ಹರಿಯುವುದು, ಹೊಲಿಯುವುದು, ಬೇರೆ ಕೆಲಸ ಇಲ್ಲಲ್ಲ. ನಿನ್ನ ಹಾಗೆ ಅವಳು ಹೊಲಿಯುತ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಒಂದು ಕತೆ ಹೇಳ್ತಾ ಇದೆಯಲ್ಲ, ವಿಷಯ ಇತ್ತಲ್ಲ. ಹೊಲಿಯುತ್ತಿದ್ದ
ಹೀಗಿದ್ದಾಗ ಸೂಜಿ ನೀರಿಗೆ ಬಿತ್ತು, ಬಾವಿಗೆ ಬಿತ್ತು ಅಂತ ಹೇಳಿದ್ರೆ ಸೂಜಿ ಸಿಗ್ತದಾ? ಸಿಗುದಿಲ್ಲ. ಸಿಗುದಿಲ್ಲ ಅಂತ ಸೂಜಿ ಸಿಗ್ತದಾ? ಇಲ್ಲಪ್ಪ ಸಿಗುದಿಲ್ಲ. ಇಲ್ಲಪ್ಪ ಸಿಗುದಿಲ್ಲ ಅಂದ್ರೆ ಸೂಜಿ ಸಿಗ್ತದಾ? ಹುಚ್ಚ ನಿಮಗೆ. ನಿನಗೆ ಹುಚ್ಚದ ಕೇಳಿದ್ರೆ ಸೂಜಿ ಸಿಗ್ತದಾ? ಹುಳಿ ತಲೆ ಕೆಟ್ಟಿದ್ಯಲ್ಲ. ತಲೆ ಕಟ್ಟಿದ್ರೆ ಸೂಜಿ ಸಿಗ್ತದಾ? ಸುಮ್ಮನೆ ಸೂಜಿ ಸಿಗ್ತದಾ? ಅಲ್ಲ ಇವಳದ್ದು ಒಳ್ಳೆ ಕಥೆ ಆಯ್ತಲ್ಲ. ಒಳ್ಳೆ ಕಟ್ಟೆ ಸೂಜಿ ಸಿಗ್ತದಾ? ಇದು ಅಜ್ಜಿ ಕತೆ. ಹಾಗಾದ್ರೆ ನನಗೆ ನಿನ್ನ ಕಥೆ ಬೇಡ, ಸುಮ್ಮನೆ ಇಲ್ಲದಿದ್ರೆ ನೀನು ಅಂತ ಕಥೆ ಹೇಳುದಾದ್ರೆ ನೀನು ಹೇಳುದೇ ಬೇಡ, ನಿಮಗೆ ಬೇರೆ ಕೆಲಸ ಕೊಡ್ತೇನೆ. ಒಳ್ಳೆ ಕತೆ ಹೇಳ್ತೇನೆ. ಒಂದಾನೊಂದು ಊರು. ಸ್ವಲ್ಪ ಮಲಗುತ್ತೇನೆ ಆಯ್ತಾ? ಹಾಗೆ ಮಲಗುತ್ತಾ ಕೇಳಿಕ್ಕೆ ಒಳ್ಳೆದಾಗ್ತದೆ ಕಥೆಯನ್ನು. ಆ ಊರಿನ ಅರಸನ ಹೆಸರು ಚಂದ್ರಸೇನ ಅಂತ. ಅರಸನ ಹೆಸರು ಚಂದ್ರಸೇನ? ಹೌದೌದು. ಹೌದಾ? ಅವನ ಹೆಂಡತಿ ಹೆಸರು ಸತ್ಯಶೀಲೆ ಅಂತ. ಸತ್ಯಶೀಲೆ, ಸತ್ಯವಂತಳವಳು. ಸತ್ಯವಂತಳಪ್ಪ. ಮದುವೆಯಾಗಿ ಕೆಲವು ವರ್ಷ ಕಳೆದರೂ ಅವರ ದಾಂಪತ್ಯ ಜೀವನದಲ್ಲಿ ಮಕ್ಕಳೇ ಆಗ್ಲಿಲ್ಲ ಅಂತೆ. ಓ, ಬಹುಶಃ ಚಂದ್ರಸೇನ ಪ್ರವಾಸಕ್ಕೆ ಹೋಗಿರ್ಬೇಕಾ? ಇಲ್ಲ, ಮತ್ತೆ ನೀನು ಅದೆಲ್ಲ ಕೇಳಲಿಕ್ಕಿಲ್ಲ. ಹೂ ಮುಟ್ಟಿದ್ರೆ ಇದು ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಅಂದ್ರೆ ಕತೆ ಕಟ್ಟುತ್ತದೆ. ಆಯ್ತಾಯ್ತು. ಮಕ್ಕಳಿಲ್ಲದ ಕೊರಗುತ್ತಾ ಇದ್ರಂತೆ. ಹೌದಾ? ಹೀಗಿರುವಾಗ ಸಂದರ್ಭದಲ್ಲಿ ಒಂದು ದಿನ ರಕ್ತಜಂಗ ಎಂಬಂತ ರಾಕ್ಷಸ ಆ ಊರಿಗೆ ಸಮಯ ಸಾಧಕನಾಗಿ ಊರಿಗೆ ಮುತ್ತಿಗೆ ಹಾಕಿದ್ರಂತೆ. ಹೌದಾ? ಸೈನ್ಯ ಹಿಡ್ಕೊಂಡು ಓಹೋ, ಮುತ್ತಿಗೆ ಹಾಕಿದನ ಯುದ್ಧ ಮಾಡಿದ. ಯುದ್ಧದಲ್ಲಿ ಅವರ ಶಕ್ತಿ ಅಧಿಕವಾಯಿತು, ಮಹಾರಾಜ ಶಕ್ತಿ ಕುಂದು ಹೋಯಿತು. ಯಾರೋ ಕೆಟ್ಟವ, ನಿನ್ನ ಸಂತಾನದವನಾಗಿರ್ಬೇಕು. ನಾನು ರಾಕ್ಷಸಿಯ ಅಲ್ಲ, ಹೇಳಿದ ಸುಮ್ಮನೆ. ಅವ ಅಂತವರೆಲ್ಲ ಯಾಕೆ ಬರುದಂತ. ರಾಕ್ಷಸ ಯುದ್ಧದಲ್ಲಾಗಿ ಅರಸ ಸತ್ತೇ ಹೋದ. ಸತ್ತು ಹೋದನ? ಸತ್ತು ಹೋದ. ಊರಿನಲ್ಲಿ ಅರಾಜಕತೆ ಉಂಟಾಯ್ತು. ಈ ಸತ್ಯಶೀಲ ಚಿಂತೆ ಮಾಡ್ತಾ ಇದ್ದಾನೆ, ಮಕ್ಕಳಿಲ್ಲ ಎಂಬ ಹಾಗೆ. ಒಂದು ದಿನ ದೇವರ ಅನುಗ್ರಹವೋ ಎಂಬಂತೆ ವೇದವ್ಯಾಸ ಮಹಾಮುನಿಗಳ ಆಗಮನ ಅಲ್ಲಿಗೆ ಆಯ್ತಂತೆ. ಎಲ್ಲಿಗೆ? ಈ ಮಹಾರಾಣಿ ಅಲ್ಲಿಗೆ. ಓ, ಸತ್ಯಶೀಲೆಯಲ್ಲಿಗೆ? ಹೌದು. ವೇದವ್ಯಾಸರು ಬಂದದ್ದು? ವೇದವ್ಯಾಸರು ಬಂದರು. ಅವರು ಬಂದು ಇವರ ಕಥೆಯನ್ನೆಲ್ಲ ಕೇಳಿದಾಗ ಇವಳು ಹೇಳಿದಂತೆ ಮಕ್ಕಳಿಲ್ಲ, ಅಪುತ್ರಸ್ಯ ಗತಿರ್ನಾಸಿ ಅಂತ ಹೇಳುವಾಗ ವೇದವ್ಯಾಸರಿಗೆ ಕನಿಕರ ಹುಟ್ಟಿತಂತೆ. ಏನೋ ಒಂದು ಪಿಂಡ ದಾನ ಮಾಡಿದ್ರಂತೆ. ಪಿಂಡ? ಹೌದು. ವೇದವ್ಯಾಸರು ಸತ್ಯಶೀಲೆಗೆ. ಅವಳೇನ್ ಮಾಡಿದ್ಲು? ಆ ಪಿಂಡವನ್ನು ಚೆನ್ನಾಗಿ ಸಲಹುತ್ತಾ ಬರ್ತಾ ಇದ್ರಂತೆ. ಒಂದು ದಿನ ಈ ರಕ್ಕಸ ಬಂದ ರಕ್ತಜಂಗವರ ಅವನಿಗೆ ಅನುಮಾನ ಆಯ್ತದೆ, ಈ ಪಿಂಡದಿಂದ ಮುಂದೆ ಏನಾದ್ರೂ ತೊಡಕಾಗಬಹುದು ಎಂಬ ಹಾಗೆ ಅವನ ತಂಗಿಯೊಬ್ಬಳಿದ್ದಾಳಂತೆ. ಆ ತಂಗಿಯನ್ನು ಕಳಿಸಿಕೊಟ್ಟಂತೆ ಈ ಪಿಂಡವನ್ನು ಹೇಗಾದ್ರೂ ನಾಶ ಮಾಡುವುದಕ್ಕೆ ಬೇಕಾಗಿ. ರಾಕ್ಷಸ ಬಳಿತ ಅವಳು ಭಯಂಕರ ಏನಕ್ಕೆ ಏನು ಮಾಡಿ ಎಂತದೊಂದು ಹೆಸರು ಉಂಟು ಅವಳಿಗೆ. ಆಯ್ತಲ್ಲ ಹಾಗೆ ಬಂದಾಗ ಈ ವಿಷಯ ಗೊತ್ತಾಯ್ತು. ಈ ಸತ್ಯಶೀಲೆ ಕೈಯಿಂದ ಗಡಿಬಿಡಿ ಹೋಗಿ ಪಿಂಡ ನೆಲಕ್ಕೆ ಬಿದ್ದು ಹೋಯ್ತು. ಅಯ್ಯೋ, ಸತ್ಯಶೀಲೆ ಪಿಂಡ ನೆಲಕ್ಕೆ ಹಾಕಿದ್ರು. ಆ ಪಿಂಡದಲ್ಲಿ ಒಬ್ಬ ಮಗ ಹುಟ್ಟಿದ. ಅವನಿಗೆ ರುದ್ರಕೋಪ ಅಂತ ಹೆಸರು ಎಣಿಸಿದರು. ಸತ್ಯವಂತ, ಧರ್ಮಿಷ್ಠ, ನ್ಯಾಯವಂತ, ಪ್ರಜಾರಂಜಕ, ಪ್ರಜಾ ಪರಿಪಾಲಕ ಎಲ್ಲವಾಗಿ ಸತ್ಯವಂತನಾಗಿ ಆಳ್ವಿಕೆ ಮಾಡ್ತಾ ಇದ್ದೇನಂತೆ. ಒಂದು ದಿನ ಪ್ರಜೆಗಳಿಗೆ ಬಂದಂತ ಕಷ್ಟ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಕಾಡಿಗೆ ಬೇಟೆಗೆ ಹೋಗಿ ಬೇಟೆಯಾಡಿ ವಿಶ್ರಾಂತಿ ಪಡೆಯುತ್ತಿರುವಂತಹ ವೇಳೆಯಲ್ಲಿ ಅಲ್ಲಿ ಯಾರೋ ಒಬ್ಬಳು ಹೆಣ್ಣನ್ನು ನೋಡಿದಳಂತೆ. ಆ ಹೆಣ್ಣಿನ ನೋಟಕ್ಕೆ ಮರುಳಾದಂತ ಈತ, ನೀನು ಹೂಗುಟ್ಟು ಚಿತ್ತ ನನ್ನ ಉದ್ದೇಶ ಕೈಗೂಡಿತು. ಕತೆ ಕೇಳುತ್ತಾ ಇದ್ದ ಹಾಗೆ ಇವಳು ನಿದ್ದೆ ಮಾಡಿದ್ದಾಳೆ. ಮಹಾರಾಜರಿಗೆ ಕೊಟ್ಟ ಮಾತು ಇದೆ ತಾನೆ, ಇವಳು ಎಚ್ಚರವಾಗುವುದಕ್ಕಿಂತ ಮೊದಲಾಗಿ ಇವಳು ಮಲಗಿದ ಮಂಚ ಸಮೇತವಾಗಿ ಎತ್ತಿಕೊಂಡು ಹೋಗಬೇಕು. ಈ ಮುದುಕಿಯನ್ನು ಯಾರು ಒಳಗೆ ಬಿಟ್ಟದ್ದು ಯಾರು? ದ್ವಾರಪಾಲಕರಿಗೂ ಇಂಥವರನ್ನು ಕಂಡ್ರೆ ಬಹಳ ಕನಿಕರ, ಒಳಗೆ ಬಿಡುವುದೇ ಕೇಳಲಿಕ್ಕೆ. ದೂರಯಾತಕ್ಕೆ ನಿಂದೆ ಬಾಮೋಹನ ಬಾಮೋಹನ. ನೀನು ಬಾಯಿಯಲ್ಲಿ ಮೋಹನ ಅಂತ ಹೇಳ್ತೀನಿ, ನೀನು ಕನ್ನಡಿ ನೋಡಿದ್ದೀಯ ನೀನು? ಬಾಮೋಹನ. ಭದ್ರಕಾಳಿ ಹಾಗೆ ಕಾಣಿಸ್ತೀನಿ ನೀನು. ಇದು ಪಾಂಡವ ಅಲ್ಲ, ತಾಂಡವ. ಎಂತದ ನೀನು ಎಲ್ಲಿಯಾದ್ರೂ ಹೋಗಿ ತಾಟಿ ಬಿಡಬೇಡ ಇನ್ನು ತಾಂಡವ ಅಂತ ಹೇಳಿ. ಮತ್ತೆ ಹೇಗಿದ್ದಪ್ಪ?
ನೀನ್ ಯಾರೇ? ಹಾ ನೀನು ತಂದ ಇಳಿ ವಿಷಯ ಉಂಟ ನಿನಗೋಸ್ಕರವಾಗಿ ಇಂಥದಕ್ಕೆ ನನಗೆ ಕುಡಿದು ಸಾಯಲಿಕ್ಕೆ. ನಿನಗೆ ಇಲ್ಲಿ ವಿಷಯ ಕೊಟ್ರೆ ಇಲ್ಲಿಯೇ ಸತ್ತಿದ್ದು ಬಿಟ್ರೆ ನೀನ್ ಸಾಯ್ಲಿಕ್ಕೆ. ಅಲ್ಲ ನನ್ನಕ್ಕ ನೀನು ಯಾರು ನಿನಗೊಂದು ಸಾಧಾರಣ ಒಂದು ಇಷ್ಟು ಮತ್ತೆ ಬೇಕಾಗ್ತದೆ. ಅರ್ಧ ಕೋಣಿ ಇಲಿ ಪಾಷಾಣ ಕೊಟ್ರೆ ಸಾಯ್ತಿಯೇ ಇರೋದು. ಅಲ್ಲ ನನ್ನನ್ನು ನೀನೇ ಇಟ್ಟುಕೊಂಡದ್ದು ಮತ್ತೆ ಯಾರದು ಕೇಳ್ತೀಯಲ್ಲ? ಬಾಕಿದವರು ಕೇಳ್ತಾ ಇದ್ದಾರೆ ನನ್ನ ಬಗ್ಗೆ ಗೊತ್ತಿದ್ದವರು. ಅವರು ಕೇಳಲಿಕ್ಕೆ ಹೇಳಿದ್ದು ನಾನು. ನೀನು ಜೋರ ಹೇಳು, ಯಾರು ಒಪ್ಲಿಕ್ಕಿಲ್ಲ. ಅದು ಯಾರು ಒಪ್ಪಲಿಕ್ಕಿಲ್ಲ. ನಾನು ಪರಮಾನ ಮಾಡಿಯನು. ಇನ್ನು ಅದೊಂದು ಬಾಕಿ ಉಂಟು, ಪರಮಾನ್ನ ಮಾಡ್ಲಿಕ್ಕೆ. ಬಾಕಿ ಎಲ್ಲ ಆಯ್ತು. ಪಾಯಸ ಅಲ್ವಾ ಪರಮಾನ್ನ ಅಂತ ಹೇಳಿದ್ರೆ? ಪ್ರಮಾಣ ಮಾಡಿ. ಪ್ರಮಾಣ ಎಂತದಕ್ಕೆ, ಯಾವುದಕ್ಕೆ, ಏನ್ ವಿಷಯ? ಹಾಗೆ ನಾನು ಯಾವ್ದು ಗೊತ್ತೇ ಆಗ್ಲಿಲ್ವ? ಗೊತ್ತಾದ್ರೆ ಕೇಳ್ತೇನೆ ನಾನು. ಇದು ನಿಜ ಅಲ್ಲ. ನಾನು ತಲೆಬಿಸಿಯಲ್ಲಿದ್ದೇನೆ. ಎಂತದ್ದು ನಿಜ ಅಲ್ಲ. ಇದು ವೇಷ. ವೇಷ? ಯಾರ ವೇಷ? ನೀನೊಬ್ಬಳು ಹೆಣ್ಣನ್ನು ನೋಡಿದ್ಯಾ? ಯಾವ ಹೆಣ್ಣನ್ನು? ಅವತ್ತು ಬೇಟೆಗೆ ಹೋದಲ್ಲಿ ಅದು ನೀನಲ್ಲಿ ಹೇಳಿದ್ದು. ಅವಳ ಮೇಲೆ ಮೋಹ ಪರಶನಾಗಿದ್ಯಾ? ಆ ವಿಷಯ ಎಂತದಕ್ಕೆ ಕೇಳ್ತೀನಿ ನೀನು? ಅದೇ ತಲೆಬಿಸಿಯಲ್ಲಿದ್ದೇನೆ. ಆ ಗುಂಗಿನಿಂದ ಹೊರಗೆ ಬರಲಿಲ್ಲ. ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಯಾರನ್ನು ಕಳಿಸಿದ್ದು? ರಕ್ತಕೇಶಿಯನ್ನು. ರಕ್ತಕೇಶಿ ಯಾನೇ ನಾನು. ಅದೆಂತದ್ದು ಯಾನೆ? ನಾನೇ. ನೀನೇ ರಕ್ತಕೇಶಿ? ನಾವು ಯಾವ ವೇಷವನ್ನು ಮಾಡಬಲ್ಲೆವು? ಅಬ್ಬಾ, ಇದೆ. ಕಿರ್ಚಬೇಡ ನೀನು, ಕಿರ್ಚಬೇಡ. ಅಲ್ಲಿಗೆ ನಿಜದಲ್ಲಿ ಹೋದರೆ ಗೊತ್ತಾಗುತ್ತದಲ್ಲ, ಅದಕ್ಕೆ ಬೇಕಾಗಿ ಈ ವೇಷ ಮಾಡಿ ಹೋದದ್ದು. ನೀ ತಂದೆಯಾ? ನಾನು ನಿನಗೆ ತಂದೆ. ಓದೋ ಇಲ್ಲಿ ನೋಡು. ಎಲ್ಲಿಗೆ ಹೋಗುದಿಲ್ಲ. ನೀವಿಲ್ಲಿ ಎಂತೆಲ್ಲ ಮಾಡ್ತಿದ್ರೆ ಕಣ್ಣಾರೆ ಕಾಣಬೇಕು. ಏ ಪಾಪಿ, ನೀನು ತಂದೆಯ ಪ್ರಯೋಜನ ಏನು? ನೀನಿಲ್ಲಿ ಕೂತ್ರೆ ನಮಗನ್ನೆಲ್ಲ ನೋಡುವ ಯೋಗ ಭಾಗ ಇರ್ಲಿಲ್ಲ. ನಿನಗೆ ಅದೊಂದು ಅಭ್ಯಾಸವ? ನಮಗೆ ನೋಡುವ ಚಟ. ಹುಡುಗ ಮತ್ತು ಹುಡುಗಿ ಏನಾದರೂ ಪ್ರೇಮ ಸಲ್ಲಾಪ ಸರಸ ಸಂಭಾಷಣೆ ಮಾಡುವಾಗ ಕೇಳಬೇಕು. ನೋಡುವ ಚಟ ಮಾತ್ರ, ಮತ್ತೆಂತದಿಲ್ಲ. ಬೇಡ, ಚಟ ಬೇಡ. ನೀನು ಯಾರು ನನಗೆ? ತಾಯಿಯಂತೆ. ಹೌದಾ? ಒಂದು ಕಾಲದಲ್ಲಿ ನೀನು ನನಗೆ ಮಾತು ಕೊಟ್ಟದ್ದು ಉಪಕಾರ ಮಾಡ್ಬೇಕು. ನೀನು ಉಪಕಾರ ಮಾಡಿದ್ದು ಸಾಕು. ಹಾ. ಇನ್ನು ಬೇಕಾದ್ರೆ ಕಳಿತೇನೆ. ಹೋಗು. ಒಬ್ಬಳು ಹೆಣ್ಣು ಬಂದಾಗ ನಾನು ಬೇಡ ಅಲ್ವ? ನನಗೆ ಬೇಕಾದಂತೆ ಇವಳಿಗಾಗಿ ನೀನು ಏನು ಮಾಡೋಣ? ಆ ಬ್ರಹ್ಮದೇವರು ನನ್ನನ್ನೇ ಚಿತ್ರಾಕ್ಷಿಯನ್ನಾಗಿ ಸೃಷ್ಟಿ ಮಾಡುತ್ತಿದ್ದರೆ ಅದರದ್ದು ಸುಖವೇ ಬೇರೆ. ನೀನು ಚಿತ್ರಾಕ್ಷಿ ಅಲ್ಲ, ನೀನು ಚಿತ್ರಾಕ್ಷಿ ಅಲ್ಲ, ಆದ್ರೆ ವಿಚಿತ್ರಾಕ್ಷಿ ಹೌದು. ಹಾಗ ನಾನು ಇಲ್ಲಿ ಬೇಡ ಅಲ್ವ? ನೀನು ಬೇಡ. ನನ್ನ ಕೆಲಸ ಮುಗಿಯಿತು. ನಿನ್ನ ಕೆಲಸ ಮುಗಿಯಿತು. ತಾನಂತ ತಿರಿನಾ ಪ್ರತಿ ಮಲಗಿದೆ ಇವಳನ್ನು ಎಬ್ಬಿಸಬೇಕು ಅಂತಾದ್ರೆ ಪನ್ನೀರನ್ನು ತೆಗೆದು ಇವಳ ಮುಖಕ್ಕೆ ತಿರುಗಿಸ್ತೇವೆ. ನಿದ್ದೆಯಿಂದ ಚೆತ್ತ ಮಾಲಿನಿ, ನಿದ್ದೆಯಿಂದ ಚೆತ್ತ ಮಾಲಿನಿ ವೃದ್ಧೆಯನ್ನು ಕರೆಯುತ್ತ ಬೇಡಳು. ಆ ನನಗೆ ನೀರ ರಚಿದೆ ತಗೆ ಎನ್ನುತ್ತ ಪರಿಕಿಸಲು ಅಯ್ಯೋ ದೇವ್ರೇ, ಈ ಅಜ್ಜಿಗೇನು ತಲೆ ಸರಿ ಇಲ್ವಂತ? ಕತೆ ಹೇಳ್ತಾ ಹೇಳ್ತಾ ನನ್ನನ್ನು ಮಲಗಿಸಿದ್ದಾಳೆ, ಮತ್ತೆ ನೀರು ಚುಮುಕಿಸಿ ನನ್ನನ್ನು ಎಬ್ಬಿಸಿದ್ದಾಳೆ. ಭಾಷೆಗೆಟ್ಟವಳು ಎಲ್ಲಿಗೆ? ಕಂಜಗಳ ಲೋಚನೆಯೇ ಕಂದರ ಕಂಜವ ಬಿಡೆ ನಾರಿ. ಆ ಆ ಆ ಆ ಆ
ಕಂಜವ ಬಿಡೆ ನಾರಿ ವಯ್ಯಾರಿ ಎಲ್ಲಿದ್ದಾಳೆ ಅಜ್ಜಿ ಎಲ್ಲಿದ್ದಾಳೆ ಓ ಕಂಜದಳನೇನೆ ಕುಂಜರಗವನೇ ವಯ್ಯಾರಿ ಮಾರರಂಗರೆಯನ್ನು ಧಿಕ್ಕರಿಸುವಂತಹ ವಯ್ಯಾರಿ ನಾನೇ 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 ಇದು ಯಾಕೆ ನೀನು ಸಿಡಿಮಿಡಿಕೊಳ್ತಾ ಇದ್ದೀಯ ಸಿಡಿಮಿಡಿಕೊಳ್ಳುತ್ತಾ ಇದ್ದೇನೆ ಅನ್ನ ನಿನ್ನ ಕೊಡಬೇಕು ದೂರ ಸರಿಯುವುದು ಯಾಕೆ ಬಾ. ನಿಡಿದಾದ ತೋಳುಗಳನ್ನು ಮುಂದೆ ಚಾಚಿದೆ ಅಂತಾದ್ರೆ ಓಹೋ ನಿನ್ನನ್ನು ಬರಸೆಳೆದು ಬಿಗಿದಪ್ಪಿ ಮೋಹ ಪಾಶದಲ್ಲಿ ಸಿಲುಕಿಸಿಕೊಳ್ಳುವುದಕ್ಕೆ ನನಗೆ ಅಮಿತವಾದ ಆನಂದ ಇದೆ, ಉತ್ಸಾಹ ಇದೆ. ದೂರ ಸಾರು ಭೂಪ ದೂರ ಸಾರು ದೂರ ಸಾರು ಭೂಪ ದೂರ ಸಾರು ವೀರನೆಂಬ ಹೆಮ್ಮೆಯಿಂದ ಜೋಲದೊಳಗೋಳೆಂದ ನೀನು ದಾರುಣಿಗೆ ಧರಿಸಿದೆಯ ಶೂರ ತಲವದರಿದ್ದೆ ಸಾಕು ದೂರ ಸಾರು ದೂರ ನೀನು. ಹತ್ತಿರ ಬರಬೇಡ. ನಿನಗೆ ದೂರ ಅಂತ ಹೇಳಿದ್ರೆ ಹತ್ತಿರ ಅಂತ ಕೇಳ್ತದ ನನ್ನ ಕ್ಷೇತ್ರಕ್ಕೆ ಬಂದು ನೀನು ನನಗೆ ಅಪ್ಪಣೆ ಕೊಡುದು ನೀನು ದೂರದಿಲ್ಲು ಅಂತ. ಮತ್ತೆ ಓ ದೇವ್ರೆ, ಮಂಚ ನನ್ನದು, ಅಂತಃಪುರ ಯಾಕೋ ಬೇರೆ, ಅಜ್ಜಿ ಇಲ್ಲ, ಯಾರೋ ಒಬ್ಬ ಬರ ದೂರವಿಲ್ಲ. ಕ್ಷೇತ್ರ ನಿನ್ನದಿರಬಹುದು, ಅದು ನಾನೊಬ್ಳು ಹೆಣ್ಣು ಎನ್ನುವುದನ್ನು ಮರಿಬೇಡ ನೀನು. ನಿನ್ನದೊಂದು ಮಂಚ ಮಾತ್ರ ಇಲ್ಲಿ ಇರುವುದು, ಬಾಕಿ ಎಲ್ಲ ನಮ್ದೇ. ಅದಕ್ಕೆ ಹೇಳಿದ್ದು. ಓ ಗೊತ್ತಾಯ್ತು ನನಗೆ. ಎಂತ ನಿಮ್ಮ ಲೋಕದಲ್ಲಿ ಮಂಚ ಕಡಿಮೆ ಉಂಟು, ಅದಕ್ಕೆ ನಮ್ಮ ಲೋಕದ ತರಿಸಿದೆ ಇದನ್ನು. ನಿನ್ನ ನಿನ್ನ ಹಾ. ಲೆಕ್ಕಾಚಾರ ಮಾಡಿಸಿದ ಮಂಚ ಅಲ್ವಾ ಅದು? ಹೌದು. ಅದು ಇರ್ಲಿ ಅಂತ. ಓ. ಕೆಲವರಿಗೆ ಮಂಚ ಬದಲಾದ್ರೆ ನಿದ್ದೆ ಬರುವುದಿಲ್ಲ. ಓ ಹಾಗೆ ಅದು ಹಾಗೆ ನನ್ನ- ನಿನ್ನನ್ನು ಲೆಕ್ಕ ತೆಗೆದೇ ಮಾಡಿದ ಮಂಚ ಅಲ್ವಾ? ಹೌದು. ಹಾಗೆ ನಿನಗೆ ಅದನ್ನೇ ತಂದು. ಸುಮ್ಮನೆ ನೀನು ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನನ್ನನ್ನು ಹಾಗೆ ಅಲ್ಲಿಂದ ಕದ್ದು ಮುಚ್ಚಿ ಇಲ್ಲಿಗೆ ತರಿಸಿದ್ಯಾ ನೀನು. ಕದ್ದು ಮುಚ್ಚಿ ಮತ್ತೆಂತದ್ದು? ನನಗೆ ಗೊತ್ತಿಲ್ಲದ ಹಾಗೆ ನಾನು ಇಲ್ಲಿ ಬಂದು ಸೇರಿದ್ದೇನೆ. ಅದಕ್ಕೆ ಕದ್ದು ಅಂತ ಯಾರು ಹೇಳಿದ್ದು? ನಿನಗೆ ಗೊತ್ತಿಲ್ಲದಕ್ಕೆ ನಾನ್ ಜನವಾ? ಹಾಗಾದ್ರೆ ನಾನು ಹೇಗೆ ಬಂದೆ? ನನ್ಗೆ ಗೊತ್ತಿಲ್ಲ. ಇದೆಲ್ಲ ನಿನ್ನದೇ ಮಾಯಕ. ನೀನು ಹೇಗೆ ಬಂದೆ ಅಂತ ನೀ ಹೇಳ್ಬೇಕಷ್ಟೇ. ಇದು ನಿನ್ನ ಅಂತಃಪುರ ಹೌದಲ್ವಾ? ಹೌದು, ನನ್ನ ಅಂತ ನಿನ್ನ ಅಂತಃಪುರಕ್ಕೆ ಬೇರೆ ಯಾರಾದ್ರೂ ಪ್ರವೇಶ ಮಾಡಿದ್ರೆ ನಿಮ್ಗೆ ಗೊತ್ತಾಗಿದ್ರೆ ಹೇಗೆ ಬಂದ್ರು, ಯಾಕೆ ಬಂದ್ರು, ಯಾರು ಬಂದ್ರು ಅಂತ ಹೇಳಿ. ಅದು ನನ್ನ ಹೊಣೆ ಅಲ್ಲ. ಹಾ. ನನ್ನ ಹೊಣೆ ಅಲ್ಲ, ನಿನ್ನ ಹೊಣೆ. ಯಾರು ಬಂದ್ರು ನೀನ್ ಬಿಡ್ತೀಯ ಒಳಗೆ? ಈಗ ನೀನ್ ಎಲ್ಲಿ ಮಲಗಿದ್ದೆ? ನಾನು ನನ್ನ ಅಂತಃಪುರದಲ್ಲಿ. ನಿನ್ನ ಅಂತಪುರಕ್ಕೆ ಚಿಲಕ ಇರ್ಲಿಲ್ವಾ? ಚಿಲಕ ಇತ್ತು. ಮತ್ತೆ ಆ ಬಾಗಿಲು ತೆಗೆದು ಒಳಗೆ ಬಂದದ್ದು ಯಾರು? ಬಾಗಿಲು ತೆಗೆದು ಒಳಗೆ ಬಂದದ್ದು ಅವಳೆ ಮುದುಕಿ. ಯಾವ ಮುದುಕಿ? ನನ್ಗೊಬ್ಳು ಅಜ್ಜಿ ಒಬ್ಳು ಸಿಕ್ಕಿದ್ದು. ನನಗೆ ಗೊತ್ತಿಲ್ಲ, ನಿನ್ನ ಮುದುಕಿಯ ಗುರುತಿಲ್ಲ. ನಿನಗೆಲ್ಲ ಎಷ್ಟು ಮುದುಕಿಯರಿದ್ದಾರೆ ಅಂತ ನನಗೇನು? ಓ ದೇವ್ರೆ, ಇವರೆಲ್ಲ ಹೇಗೂ ಮಾತಾಡ್ತಾರಲ್ಲ. ನಿಮಗೆ ಗೊತ್ತುಂಟ ನಮ್ಮ ವಿಷಯ ಗೊತ್ತುಂಟಾ? ಯಾರು ನೀನು? ನಾವು ಎಲ್ಲಿವರೆಗೂ ಗೊತ್ತುಂಟಾ? ಎಲ್ಲಿ? ಗಂಧರ್ವ ಲೋಕದವಳು ನಾನು. ಏನಾಯ್ತು? ಗಂಧರ್ವ ಲೋಕ ಅಂದ್ರೆ ನನ್ನ ಅಪ್ಪ ಲೋಕ ಅಲ್ಲ. ನನ್ನ ಅಪ್ಪ ಯಾರು ಗೊತ್ತುಂಟಾ? ಯಾರು ನಿನ್ನ ಅಪ್ಪ? ಮಹೋದರ. ದೊಡ್ಡ ಹೊಟ್ಟೆಯ. ದೊಡ್ಡ ಹೊಟ್ಟೆ ಇರಬಹುದು, ಬುದ್ಧಿ ಕೂಡ ದೊಡ್ಡದುಂಟು, ಗೊತ್ತುಂಟಾ? ನನ್ನ ಅಪ್ಪ ಏನಾದ್ರೂ ಬಂದ್ರೆ ನಿನಗಿಂತದ ಚಿಗುರು ಮೀಸೆ ಬಂದದಷ್ಟೇ ಅಲ್ವಾ? ಕನ್ನಡಿ ಹಿಡಿದು ನೋಡ್ಬೇಕು ನಿನಗೆ ಎಲ್ಲಿ ಮೀಸೆ ಬಂದಿದೆ ಅಂತೇಳಿ. ನನ್ನ ಅಪ್ಪನ ಮೀಸೆ ಹಾಕೋದು ಅಪ್ಪ ಮೀಸೆ. ನೀನು ಮೀಸೆ ನೋಡಿದ್ರೆ ಓಡಿ ಹೋಗ್ಬೇಕಷ್ಟೇ, ಗೊತ್ತುಂಟಾ? ಕಣ್ಣರಳಿಸಿದ್ರೆ ಒಂದಷ್ಟು ದೂರ ಹೋಗ್ಬೇಕಷ್ಟೇ. ಅಪ್ಪ ಏನಾದ್ರೂ ಸೈನ್ಯ ಸಮೇತ ಬಂದ್ರೆ ಇನ್ನು ಒಂದು ಹಲ್ಲು ಉಳಿಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ಇದು ನನಗೆ ತಂದೆ ಇರಲಿ ಬಿಡು ನೀನವನ ತಂದು ಬರಳ ಮರಳಿ ರಣದಿ ಹಿಂದೆ ಸರಿಯನು ಎಂತ ಬೇಕು? ನಿನ್ನ ಅಪ್ಪ ಯಾರವ? ನನ್ನ ಅಪ್ಪ ಸುದ್ದಿಗೆ ಬೇಡ ನೀನು. ನನ್ನ ಅಪ್ಪನ ಬಗ್ಗೆ ನನ್ನ ಅಪ್ಪನ ಬಗ್ಗೆ ನೀನು ಹೇಳ್ಬೇಡ. ನನ್ನ ಬಗ್ಗೆ ಏನ್ ಬೇಕಂದ್ರೆ ಹೇಳು ನೀನು. ನಿನ್ನ ಬಗ್ಗೆ ಏನು ಹೇಳಿದ್ರೆ? ನಿನ್ನ ವಿಷಯ. ನನ್ನ ಬಗ್ಗೆ ಏನ್ ಬೇಕಂದ್ರೆ ಹೇಳು, ಅಪ್ಪನ ಬಗ್ಗೆ ಏನು ಹೇಳ್ಬೇಡ ನೀನು. ನಿನ್ನ ಅಪ್ಪ ಸರಿ ಇಲ್ಲ, ಗೊತ್ತುಂಟಾ? ನಿನ್ನ ಅಮ್ಮ ಸರಿ ಇಲ್ಲ, ನಿನ್ನ ಊರು ಸರಿ ಇಲ್ಲ, ನಿನ್ನ ಹಿಂದೆ ಮುಂದೆ ಸರಿ ಇಲ್ಲ, ನಿನ್ನ ಆಚೆ ಈಚೆ ಸರಿ ಇಲ್ಲ, ನಿನ್ನ ಮೇಲೆ ಕೆಳಗೆ ಸರಿ ಇಲ್ಲ. ದೊಡ್ಡ ವಿಷಯವಾ? ನಿನ್ನ ಅಪ್ಪ, ನಿನ್ನ ಅಪ್ಪನ ಅಪ್ಪ. ನನ್ನ ಅಪ್ಪನ ಬಗ್ಗೆ ಹೇಳ್ಬೇಡ. ಅಪ್ಪನ ಹತ್ರ ಹೇಳಿ ನಿನಗೆ ಹೊಡಿಸ್ತೇನೆ ನಾನು. ನಾನು ಲೋಕದಲ್ಲಿ ಯಾರಿಗೂ ಹೆದರುವವನಲ್ಲ. ರುದ್ರ ಪಾಪ. ನಿನ್ನ ಅಪ್ಪ ಅವನನ್ನು ತೆಗೆದು ಉಪ್ಪಿನಕಾಯಿ ಹಾಕಿರಿ, ಗೊತ್ತುಂಟ? ಬೇಪ್ಪ. ಹಾಗೆ ನಾನು ಹೆದರುವವಳಲ್ಲ, ಆಯ್ತಾ? ನಾನು ನಿನಗೆ ಹೆದರುವುದಿಲ್ಲ. ನೀನು ದುಡ್ಡು ಹೋಗ್ಬಾರ್ದು, ಏನಾಯ್ತಂತೆ? ನೀನು ನನ್ನ ಬಾಯಿಯಲ್ಲಿ ಮಾತಾಡು.
ನಿನಗೆ ಮರೆಯಲಿಲ್ಲ. ನನಗೆ ಹೋಗ್ಬೇಕಾ? ಹೋಗು, ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದು ನಾನು. ಬಿಟ್ಟು ಹೋಗು. ನಾನು ನಿನ್ನ ಕಟ್ಟಿಕೊಂಡಿದ್ದೇನೋ. ನೀನು ಬಿಡುದಿಲ್ಲಲ್ಲ ಹೋಗ್ಲಿಕ್ಕೆ. ನೀನೇ ಸಂತಾನದವಳು. ನೀನು ಬಿಡುದಿಲ್ಲ ನನ್ನನ್ನು ಹೋಗ್ಲಿಕ್ಕೆ. ಹೋಗ್ತೇನೆ ಅಂತ ಹೇಳಿದ್ದಲ್ಲ ನಾನು. ನಾನು ಹೋಗ್ತೇನೆ. ನಾನು ಹೋಗ್ತೇನೆ. ನೀನು ಅಲ್ಲಿ ಕೂತ್ರೆ ನಮ್ಮ ಜಾಗದಲ್ಲಿ ನನಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತ ಆಲೋಚನೆ ಮಾಡಿದೆ. ನಾನು ಇಲ್ಲಿ ಕೂತ್ಕೊಳ್ತೇನೆ. ನೀನು ಅಲ್ಲಿ ಕೂತ್ರೆ ಏನಾಯ್ತಂತೆ? ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ವಾ? ನೀನು ನನ್ನನ್ನು ಕಳಿಸಿಕೊಡ್ತೀಲ್ವಾ? ನನ್ನನ್ನು ಕಳಿಸಿಕೊಡ್ತೀಲ್ವಾ ನೀನು? ನನ್ನನ್ನು ಕಳಿಸಿಕೊಡ. ನಾನು ಹೋಗ್ತೇನೆ. ಕೂತ್ರೆ ಹೇಳಿದ ಹಾಗೆ. ದೇವರೇ, ಕಾಮವಾಣನ ಹತಿಯ ತಾಳದೆ ಕಾಮವಾಣನ ಹತಿಯ ತಾಳದೆ ಅದು ನನಗೂ ನಿನಗೂ. ತರುಣಿ ಬಳಲಿದಳು ನೀ ಬಳಲಬೇಕು ಅಂತ ಇಲ್ಲ. ನನಗೆ ತರುಣಿ ಬಳಲಿದಳು ಮಾಡಿದಳು ಕಾಮ ಹತಿಯ ತಾಳವಾರದೆ ತರುಣಿ ಬಳಲಿದಳು ನಿನ್ನನ್ನು ಬಿಡುವಾಗಲೇ ಗೊತ್ತಾಗ್ತದೆ. ಬಾಳಿದಳು ಇವನೇ ನನಗೆ ತಕ್ಕವನು ಇವನೇ ನನಗೆ ತಕ್ಕವನು ಎನ್ನುತ್ತ ಹರುಷದಿ ಬಾಳೆವಳಿಗೆ ಬರೆ ಕಾಣುತ್ತಲಿ ಬರದೆಳೆದು ಬಿಗಿದ ಪುನಃ ಕಾಮಬಾಣನ ಹತಿಯ ತಾಳಲಾರದೆ ತರುಣಿ ಬಳಲಿದಳು ಮಾಡಿದಳು ಹತಿಯ ತಾಳಲಾರದೆ ತರುಣಿ ಆಗ ಉದ್ವೇಗದ ಬರದಲ್ಲಿ ಆ ಮಾತುಗಳನ್ನು ಆಡಿದೆ. ರುದ್ರಕೋಪ ಅಂತ ಯಾವಾಗ ತಿಳಿಯಿತು, ನನ್ನ ಮನಸ್ಸನ್ನೆಲ್ಲ ನಿನ್ನ ಕೈಗೆ, ನಿನ್ನ ಮನಸ್ಸಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಯಾವ ಹೆಣ್ಣಿಗೂ ಇದು ತನಕ ಮನಸೋಕವನಲ್ಲ ನಾನು. ನಿನ್ನನ್ನು ಕಂಡ ಆ ಕ್ಷಣದಿಂದ ನೀನಲ್ಲದೆ ನನ್ನ ಬದುಕಿನಲ್ಲಿ ಮತ್ತೊಬ್ಬಳಿಲ್ಲ ಎನ್ನುವ ತೀರ್ಮಾನವನ್ನು ಮಾಡಿಯೇ ನಿನ್ನನ್ನು ಪಡೆಯುವುದಕ್ಕಾಗಿ ಇಷ್ಟೆಲ್ಲ ಯೋಜನೆ ಮಾಡಿದೆ. ನಿನ್ನದೇ ಯೋಚನೆ. ನಿನ್ನ ಬಳಿಗೆ ಒಬ್ಬಳು ಮುದುಕಿ ಬಂದದಲ್ಲ, ಹೌದು. ಅವಳು ಕೇವಲ ಮುದುಕಿಯಲ್ಲ, ಮತ್ತೆ ರಕ್ತಾಕ್ಷಿ ಎನ್ನುವಂತಹ ರಕ್ಕಸಿ. ರಕ್ಕಸಿ ಅವಳು. ರಕ್ತಕೇಶಿ ಎಂದು ಹೇಳ್ತಾರೆ. ಮತ್ತೆ ಅವಳು ಮುದುಕಿಯಾದದ್ದು. ಅವಳು ಮಾಯದಿಂದ ಓಹೋ. ಒಂದು ಕಾಲದಲ್ಲಿ ನನ್ನ ವಿರೋಧಿನಿ ಅವಳು. ಈಗ ನಮ್ಮ ಪಕ್ಷದಲ್ಲೇ ಈಗ ಓಹೋ, ನನ್ನಲ್ಲಿ ಕಳಿಸಿದ್ದು ನೀನು. ನಾನೇ ಹಾ. ಮಂಚ ಸಮೇತದಲ್ಲಿ ನನ್ನೆಲ್ಲಿಗೆ ಬಳಿಸಿದ್ದು. ಮತ್ತೆ ಆಗ ಹೇಳಿದ ನನ್ನ ಹತ್ರ ನೀನು. ಹೇಗೆ ಹೇಳುವುದು? ನೀನು ಸಿಟ್ಟಿನಲ್ಲಿರುವಾಗ ನೀನು ಒಪ್ಪಿಕೊಳ್ತೀಯಾ? ಹೌದಲ್ಲ? ನೋಡು, ನಿನಗೆ ನಾನು ನನಗೆ ನೀನು ಎನ್ನುವುದು ವಿಧಿಯ ಕಿತ್ತ ಹೌದು ಅಂತ ಆಸೆ. ಋಣಾನುಬಂಧದಲ್ಲಿ ಸೇರಿಸಲ್ಪಡುವಂತಹ ಒಂದು ಬಂಧುತ್ವದ ವಿಧಿಯ ಉಂಟಲ್ಲ, ಹೌದು. ಅದು ಸುಲಭದಲ್ಲಿ ಮತ್ತೊಬ್ಬರಿಂದ ಬರೆಯುವುದಲ್ಲ. ಆಗ್ತದೆ. ಆದರೆ ಒಂದು ಏನು? ನಿನ್ನ ಅಪ್ಪ ಅಂತ ನಿನ್ನ ಆಗಲೇ ಹೇಳಿದ್ರು. ನೀವು ಗೊತ್ತಾದ್ರೆ ಎಲ್ಲಿಯಾದರೂ ನಿನ್ನ ಅಪ್ಪನಿಗೆ ಗೊತ್ತಾಯಿತು ಅಂತ ಇಟ್ಟು. ಹಾ. ಅವ ಇಲ್ಲಿಗೆ ಬಂದ್ರೆ ಅಪ್ಪ ಸತ್ರೆ 3 ದಿವಸದ ಸೂತ. ನೀನೇನಾದ್ರೂ ಸತ್ತು ಹೋದ್ರೆ ವರ್ಷವಿಡೀ ನಾನು ಸಾಯುವ ತನಕವೂ ಸೂತಕವೇ. ಸತ್ತು ಸಾಕು. ಹೀಗಿದ್ದ